ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಅಮೃತ ಮಹೋತ್ಸವ ಭರ್ಜರಿ ತಯಾರಿ ಆಗ್ತಾ ಇದೆ. ನಿಜ ಕೂಡ ತಯಾರಿ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಕಾಗೋದಿಲ್ಲ, ಅಂತಹ ತಯಾರಿ ಆಗ್ತಾ ಇದೆ. ಅದನ್ನು ನಾನು ಬರೀ ಹೇಳಿದ್ರೆ ಸಾಕಾಗೋದು, ನೀವು ಕೂಡ ನೋಡಬೇಕಾಗುತ್ತೆ. ನೋಡಿ, ಫಸ್ಟಾಗಿ ಈ ಒಂದು ಬಡಂಜ ಶಾಲೆ ಇದೀಗ 75 ವರ್ಷ ಆಗಿದೆ. ಅದರ ಪರವಾಗಿ ಅಮೃತ ಮಹೋತ್ಸವ ಆಗ್ತಾ ಇರುವಂಥದ್ದು ಇದೇ ಡಿಸೆಂಬರ್ 13 ಮತ್ತು 14ಕ್ಕೆ. ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಅನೇಕರ ದಾನಿಗಳ ಸಹಾಯದಿಂದ ಅನೇಕರ ಕೊಡುಗೆಯಿಂದ ಇದೀಗ ಈ ಬಡಂಜ ಶಾಲೆಯನ್ನು ಬಹಳ ವಿಶೇಷವಾಗಿ ಅಭಿವೃದ್ಧಿ ಮಾಡಲಾಗಿದೆ. ಆ ಶಾಲೆಗೆ ಟೈಲ್ಸ್ ಆಗಿರ್ಬೋದು, ಜೊತೆಗೆ ವಿಶೇಷವಾಗಿ ಈ ದ್ವಾರ ದೇವಸ್ಥಾನಗಳಿಗೆ ಅಥವಾ ದೊಡ್ಡ ದೊಡ್ಡ ಮನೆಗಳಿಗೆ ಹೇಗೆ ದ್ವಾರವನ್ನು ನಿರ್ಮಾಣ ಮಾಡ್ತಾರೋ ಅದೇ ಮಾದರಿಯಲ್ಲಿ ಇದೀಗ ಈ ಬಡಂಜ ಶಾಲೆ ಕೂಡ ಈ ಅಮೃತ ಮಹೋತ್ಸವದ ಹಿನ್ನೆಲೆ ದೊಡ್ಡದಾಗಿರುವಂತಹ ಒಂದು ದ್ವಾರಗಳು ನಿರ್ಮಾಣ ಆಗಿರುವಂಥದ್ದು. ಈ ದ್ವಾರ ಮಾತ್ರ ಅಲ್ಲ, ಈ ಶಾಲೆಯ ಪಕ್ಕದಲ್ಲೇ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗ್ತಾ ಇದೆ. ಇದು ಮಕ್ಕಳಿಗೋಸ್ಕರ ಮಾತ್ರ. ನಮ್ಮ ಶಾಸಕ ಹರೀಶ್ ಪೂಂಜರ ಅವರ ಒಂದು ಮುಖಾಂತರ, ಅವರ ಅನುದಾನದಿಂದ ಈ ದೊಡ್ಡದಾಗಿರುವಂತಹ ಬಹಳ ಸುಂದರವಾಗಿರುವಂತಹ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗ್ತಾ ಇದೆ. ಅದರ ಕಾಮಗಾರಿ ಕೂಡ ಬಹಳ ಫಾಸ್ಟಾಗಿ ಕ್ಷಿಪ್ರಗತಿಯಲ್ಲಿ ಆಗ್ತಾ ಇರುವಂಥದ್ದು. ಇದು ಕೂಡ ಈ ಬಡಂಜದ ಅಮೃತ ಮಹೋತ್ಸವದ ಒಂದು ಹೈಲೈಟ್ ಅಂತ ಹೇಳ್ಬೋದು. ಇನ್ನು ಈ ಅಮೃತ ಮಹೋತ್ಸವ ಅಂತ ಸುಮ್ಮನೆನಾ, ಮಕ್ಕಳು ಕೂಡ ಪ್ರತಿಯೊಂದು ಚಟುವಟಿಕೆಗಳು ಭಾಗಿಯಾಗ್ತಾರೆ. ಜೊತೆಗೆ ಈ ಸುತ್ತಮುತ್ತ ಇರುವ ವಾತಾವರಣ, ತೋಟ ಆಗಿರ್ಬೋದು, ಎಲ್ಲವನ್ನು ಕೂಡ ಎಲ್ಲರೂ ಮಕ್ಕಳು, ಶಿಕ್ಷಕರು ಎಲ್ಲರೂ ಕೂಡ ಸೇರಿಕೊಂಡು ಸ್ವಚ್ಛತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅನೇಕ ಕಸ ಕಡ್ಡಿಯನ್ನು ತೆಗೆದು ನಾಡಿದು ಬರುವಂತಹ ಗಣ್ಯಾತಿ ಗಣ್ಯರನ್ನ ತುಂಬ ಅದ್ಭುತವಾಗಿ ಸ್ವಾಗತ ಮಾಡಬೇಕು, ನಮ್ಮ ಶಾಲಾ ಒಟ್ಟಾರೆ ತುಂಬ ಸುಂದರವಾಗಿ ಕಾಣಿಸ್ಬೇಕು ಅಂತ ಉದ್ದೇಶದಿಂದ ಎಲ್ಲ ಶಾಲಾ ಮಕ್ಕಳು, ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಸ್ವಚ್ಛತೆಯನ್ನು ಕೂಡ ಮಾಡ್ತಾ ಇರುವ ದೃಶ್ಯ ಇಲ್ಲಿ ಒಂದು ಸಾಮಾನ್ಯವಾಗಿದೆ. ಇನ್ನು ನೋಡ್ಬೋದು, ಎಲ್ಲ ಮಕ್ಕಳು ಕೂಡ ಬಹಳ ಖುಷಿಯಿಂದ, ಸಂತೋಷದಿಂದ, ಒಂದು ಕಡೆ ಕ್ಲಾಸ್ ಇಲ್ಲ, ಈ ಅಮೃತ ಮಹೋತ್ಸವಕ್ಕೋಸ್ಕರ ತಯಾರಿ ಆಗ್ತಾ ಇದೆ. ಜೊತೆಗೆ ಬೇರೆ ಬೇರೆ ನೃತ್ಯ ಕಾರ್ಯಕ್ರಮ ಇರುವಂಥದ್ದು. ಅದಕ್ಕೋಸ್ಕರ ಮಕ್ಕಳು ಇಲ್ಲಿ ಆ ಒಂದು ಹಾಲ್ನಲ್ಲಿ ಸೇರಿಕೊಂಡೆಲ್ಲ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಬಹಳ ಅದ್ಭುತ ರೀತಿಯ ತಯಾರಿ ಕೂಡ ಆಗ್ತಾ ಇರುವಂಥದ್ದು. ಜೊತೆಗೆ ನಾಡಿನ ಕಾರ್ಯಕ್ರಮಕ್ಕೋಸ್ಕರ ನಾವು ಎಲ್ಲರೂ ಕೂಡ ರಂಜಿಸಬೇಕು, ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಕಾಣಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ಮಕ್ಕಳು ಕೂಡ ಇವತ್ತು ಬಹಳ ಭರ್ಜರಿಯಾಗಿ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಒಂದು ಕಡೆ ಶಾಲಾ ಕಟ್ಟಡದ ಎಲ್ಲ ಒಂದು ಗೋಡೆಗಳಿಗೆ ಪೈಂಟಿಂಗ್ ಆಗ್ತಾ ಇದೆ. ಅಂದರೆ ಈ ಕಾರ್ಯಕ್ರಮಕ್ಕೆ ಎಲ್ಲವೂ ಕೂಡ ಹೊಸದಾಗಿ ಕಾಣಿಸ್ಬೇಕು, ಎಲ್ಲವೂ ಕೂಡ ನಳನಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅದ್ಭುತವಾದ ಪೈಂಟಿಂಗ್ ಕೂಡ ಆಗ್ತಾ ಇದೆ. ಕೇವಲ ಪೈಂಟ್ ಮಾತ್ರ ಅಲ್ಲ, ವಿದ್ಯುತ್ ಅಲಂಕಾರ ಕೂಡ ಮಾಡಿರುವಂಥದ್ದು. ಪೂರ್ತಿ ಶಾಲಾ ಕಟ್ಟಡಕ್ಕೆ ಬೇರೆ ಬೇರೆ ಬಣ್ಣ ಬಣ್ಣದ ವಿದ್ಯುತ್ ಅಲಂಕಾರ ಕೂಡ ಇರುವಂಥದ್ದು. ಇದೀಗ ನಾವು ಹಗಲು ಶೂಟಿಂಗ್ ಮಾಡ್ತಾ ಇದ್ವಿ, ಆದರೆ ನಾಡಿದ್ದು ನೀವು ಕಾರ್ಯಕ್ರಮ ಬಂದಾಗ ನಿಮಗೆ ನಿಜಕ್ಕೂ ಕೂಡ ಈ ಶಾಲೆ ಒಂದು ಅದ್ಭುತ ಕಾಣಿಸುತ್ತೆ. ಅಷ್ಟು ಸುಂದರವಾದ ವಿದ್ಯುತ್ ಅಲಂಕಾರ ಕೂಡ ಇಲ್ಲಿ ಆಗಿರುವಂಥದ್ದು. ಇನ್ನೊಂದು, ಈ ಅಮೃತ ಮಹೋತ್ಸವದ ಹಿನ್ನೆಲೆ ಶಾಲೆಯನ್ನು ಕೂಡ ಬಹಳ ಸುಂದರವಾಗಿ ಅಭಿವೃದ್ಧಿ ಮಾಡಿರುವಂಥದ್ದು. ಮುಖ್ಯವಾಗಿ ಟೈಲ್ಸ್, ಅದು ಶಾಲಾ ಕೊಠಡಿಯ ಗೋಡೆ ಆಗಿರ್ಬೋದು, ನೆಲ ಆಗಿರ್ಬೋದು, ಎಲ್ಲವನ್ನು ಕೂಡ ಟೈಲ್ಸ್ ಅಳವಡಿಕೆ ಮಾಡಲಾಗಿದೆ. ಅನೇಕರ ಕೊಡುಗೆಯ ಮುಖಾಂತರವಾಗಿ ಕಂಪ್ಲೀಟ್ ಆಗಿ ಶಾಲೆಗೆ ಟೈಲ್ಸ್ ಅಳವಡಿಕೆ ಕೂಡ ಆಗಿರುವಂಥದ್ದು. ಇಲ್ಲಿ ದೊಡ್ಡದಾಗಿರುವಂತಹ ಸ್ಟೇಜ್ಗೆ ಅಲಂಕಾರ ಸಿದ್ಧತೆ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿ ನಮ್ಮ ವಂದೇ ಮಾತರಂ ಹಾಡಿಗೆ 150 ವರ್ಷ ಪೂರೈಸುವ ಹಿನ್ನೆಲೆ ಅದನ್ನು ಕೂಡ ಥೀಮ್ ಆಗಿ ಇಟ್ಕೊಂಡು, ಅಂತಹ ಒಂದು ನಮ್ಮ ಕೇಸರಿ ಬಿಳಿ ಹಸಿರ ಥೀಮ್ ಆಗಿ ಇಟ್ಕೊಂಡು ಒಂದು ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಒಂದು ಸೆಲ್ಫಿ ಬೋರ್ಡ್ ಕೂಡ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಆ ಸೆಲ್ಫಿ ಬೋರ್ಡ್ ಕೂಡ ಹಾಗೆಯೇ ಇದೇ ಒಂದು ವಂದೇ ಮಾತರಂ 150 ವರ್ಷ ಪೂರೈಸಿರುವ ಹಿನ್ನೆಲೆ ಅದರ ಹಿಂದೆ ನಿಂತ್ಕೊಂಡು ಒಂದು ಸೆಲ್ಫಿ ತೆಗೆದುಕೊಳ್ಳುವಂಥ ಒಂದು ಕಾನ್ಸೆಪ್ಟ್ನ ಕೂಡ ಮುಖ್ಯವಾಗಿ ಚೇತನ್ ಮುಂಡಾಡಿ ಅವರ ಮುಂದಾಳತ್ವದಲ್ಲಿ, ಅವರ ಒಂದು ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿ ಇದೆಲ್ಲ ಕಾಣಿಸ್ತಾ ಇರುವಂಥದ್ದು. ಜೊತೆಗೆ ನಿಮ್ಗೆ ಅಲ್ಲಿ ಒಂದು ಕಾಣಿಸಿದೆ, ಮರದ ದಿಮ್ಮೆ ಥರ ಕಾಣಿಸ್ತಾ ಇದೆ. ಅದು ಆ್ಯಕ್ಚುಲಿ ಮರಗಳನ್ನು ಮಾರಣ ಹೋಮ ಮಾಡಬೇಡಿ, ಮರಗಳನ್ನು ಉಳಿಸಬೇಕು ಅನ್ನುವಂಥ ಆ ಒಂದು ಥೀಮಲ್ಲಿ ಮರವನ್ನು ಜಿಪ್ ರೀತಿಯಲ್ಲಿ ಮಾಡುವಂಥ ಒಂದು ಕಲಾಕೃತಿ ಅದು ಇವತ್ತು ನಮಗೆ ಏನು ಗೊತ್ತಾಗ್ತಾ ಇಲ್ಲ. ಬಟ್ ನಾಡಿದ್ದು ಬಂದರೆ ಖಂಡಿತವಾಗ್ಲೂ ಬಹಳ ವಿಶೇಷವಾಗಿ ಆ ಒಂದು ಮರದ ಆಕೃತಿ ನಿಮ್ಮನ್ನು ಕಣ್ಮನ ಸೆಳೆಯುವಂಥದ್ದು ಮಾತ್ರ ಗ್ಯಾರಂಟಿ ಅಂತ ಹೇಳ್ಬೋದು. ಇನ್ನೊಂದು, ನಿಮಗೆ ಇಲ್ಲಿ ಏನಪ್ಪ ಒಂದು ವಿಶೇಷವಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋಬಹುದು, ಬಟ್ ಇದು ಇವತ್ತು ಕಂಪ್ಲೀಟಾಗಿ ಗೊತ್ತಾಗ್ತಿಲ್ಲ ನಿಮಗೆ, ಬಟ್ ನಾಡಿದ್ದು ಗೊತ್ತಾಗುತ್ತೆ. ಇದು ಒಂದು ಪುಸ್ತಕ ಮಾದರಿಯ ಕಲಾಕೃತಿ. ಇದು ಏನಂತ ಹೇಳಿದ್ರೆ, ನಾವು ಆಟೋಗ್ರಾಫ್ ಹೇಗೆ ತಗೋತೀವೋ ಅದೇ ರೀತಿಯಾಗಿ ಇಲ್ಲಿರುವಂಥ ಹಳೆ ವಿದ್ಯಾರ್ಥಿಗಳು ಅಥವಾ ಪ್ರೆಸೆಂಟ್ ವಿದ್ಯಾರ್ಥಿಗಳು ತಮ್ಮ ಒಂದು ನೆನಪಿಗೋಸ್ಕರ ತಮ್ಮ ಒಂದು ಹಸ್ತಾಕ್ಷರವನ್ನು ಇಲ್ಲಿ ಮೂಡಿಸುವಂಥ ದೊಡ್ಡದಾಗಿರುವಂಥ ಪುಸ್ತಕ ಮಾದರಿಯ ಕಲಾಕೃತಿ ಇದು. ಇದು ಕೂಡ ಹಾಗೆಯೇ ಕಂಪ್ಲೀಟಾಗಿ ನೀವು ಸುತ್ತ ನೋಡಿದ್ರು ಕಾಣುವಂಥ ಬರೀ ಕಲಾಕೃತಿಗಳು. ಕಂಪ್ಲೀಟಾಗಿ ಚೇತನ್ ಮುಂಡಾಡಿಯವರ ಮುಂದಾಳತ್ವದಲ್ಲಿ ಅವರ ಒಂದು ಆಗಲೇ ಹೇಳಿದಾಗ ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಪ್ರಪ್ರಥಮ ಬಾರಿಗೆ ಈ ಬಡಂಜ ಶಾಲೆ ಸಾಕ್ಷಿ ಕಾಣಿಸ್ತಾ ಇರುವಂಥದ್ದು. ಕೇವಲ ಅದು ಮಾತ್ರ ಅಲ್ಲ, ಸೆಲ್ಫಿ ಸ್ಟಿಕ್ ಆಗಿರ್ಬೋದು, ಸೆಲ್ಫಿ ಬೋರ್ಡ್ ಆಗಿರ್ಬೋದು, ಇವತ್ತು ಕೇವಲ ಕೆಲವಷ್ಟು ಮಾತ್ರ ಇಲ್ಲಿ ಕಲಾಕೃತಿ ರೆಡಿಯಾಗಿದೆ. ಇನ್ನು ನಾಡಿದ್ದು ಬಂದಾಗ ನಿಮಗೆ 100% ಆಗಿ ಬೇರೆ ಬೇರೆ ರೀತಿಯ ನಿಮಗೆ ಆಳ್ವಾಸ, ನುಡಿಸಿರಿ, ವಿರಾಸತ್, ಅದೇ ಥರ ಧರ್ಮಸ್ಥಳ, ಲಕ್ಷದೀಪೋತ್ಸವ ಯಾವ ಥರ ಕಲಾಕೃತಿ ಕಾಣಿಸುತ್ತೋ ಅದಕ್ಕೂ ಭಿನ್ನವಾಗಿ ಬೇರೆ ಬೇರೆ ರೀತಿಯ ನೀವು ಎಲ್ಲೂ ಕೂಡ ನೋಡಿರುವಂಥ ಕಲಾಕೃತಿಗಳು ಇಲ್ಲಿ ಕಾಣಿಸುವುದು ಮಾತ್ರ 100% ನಿಜ. ಹಾಗಾಗಿ ತಪ್ಪದೇ
ಪ್ರತಿಯೊಬ್ಬರು ಕೂಡ ಈ ಒಂದು ಬಳಂಜ ಶಾಲೆಯ ವಿಶಿಷ್ಟ ಮಾದರಿಯ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬರಲೇಬೇಕು ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಇದು ನೋಡಿ ವಿಶೇಷ ಅಂದರೆ ಈ ಸ್ಟೇಜ್ ಅಲಂಕಾರ ಕಂಪ್ಲೀಟಾಗಿ ಹೂವನ್ನೇ ಮುಖ್ಯವಾಗಿ ಒಂದು ಧ್ಯೇಯವಾಗಿ ಇಟ್ಕೊಂಡು ಹೂವನ್ನು ಥೀಮಾಗಿ ಇಟ್ಕೊಂಡು ಸ್ಟೇಜನ್ನು ಕಂಪ್ಲೀಟಾಗಿ ಡೆಕೋರೇಟ್ ಮಾಡಿರುವಂಥದ್ದು. ಇದು ನಮಗೆ ಇವತ್ತು ಆ್ಯಕ್ಚುಲಿ ಏನು ಗೊತ್ತಾಗ್ತಿಲ್ಲ, ಬಟ್ ಇದನ್ನು ತುಂಬ ವಿಶೇಷವಾಗಿ ಚೇತನ್ ಮುಂಡಾಡಿಯವರು ಡೆಕೋರೇಷನ್ ಮಾಡಲಿದ್ದಾರೆ. ಆಗಲೇ ಅವರು ಹೇಳ್ತಾ ಇದ್ರು ಯಾವ ರೀತಿ ಕಾನ್ಸೆಪ್ಟ್ ಬರುತ್ತೆ ಅಂತ. ಅದೇ ರೀತಿಯಾಗಿ ಪ್ರತಿಯೊಂದು ಕೂಡ ವಿಶೇಷವಾಗಿ ನೀವು ಈವರೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ನೋಡಿದಂತಹ ಅಂತಹ ಕಲಾಕೃತಿಗಳು, ಅಂತಹ ವೈಶಿಷ್ಟ್ಯ ಮಾದರಿಯ ಅಲಂಕಾರಗಳು ಇಲ್ಲಿ ಕಂಡುಬರುತ್ತೆ. ಅದಕ್ಕೋಸ್ಕರ ನಾಡಿನ 13-14 ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಬಂದರೆ ನಿಮಗೆ ಖಂಡಿತವಾಗ್ಲೂ ಕೂಡ ಅದ್ಭುತ ಒಂದು ದೃಶ್ಯ ನಿಮ್ಮ ಕಣ್ಣಿಗೆ ಸಿಗುವಂಥದ್ದು. ನಾನು ಆಗಲೇ ಹೇಳಿದ ಹಾಗೇನೆ ಬಳಂಜ ಶಾಲೆಯ ಅಮೃತ ಮಹೋತ್ಸವಕ್ಕೆ ಬಹಳ ಸಿದ್ಧತೆ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಸಂಪೂರ್ಣ ಈ ಸಂಭ್ರಮದ ಉಸ್ತುವಾರಿ ವಹಿಸಿರುವಂಥ, ಜೊತೆಗೆ ಈ ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕ ಆಗಿರುವಂತಹ ಅಶ್ವಥ್ ಹೆಗ್ಡೆ ಸರ್ ಇದ್ದಾರೆ. ಸರ್ ನಮಸ್ತೆ. ಇಲ್ಲೇ ಇದ್ದೀರಾ, ಫುಲ್ ಬ್ಯುಸಿ, ಎಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಎಲ್ಲ ಪ್ರಿಪ್ರೇಷನ್ಸ್ ರೆಡಿ ಮಾಡ್ತಾ ಇದ್ದೀರಾ. ಸೊ ಎಷ್ಟು ದಿನಗಳಿಂದ ಈ ತಯಾರಿ ಆಗ್ತಾ ಇದೆ? ಕಳೆದ ಸರಿಸುಮಾರು 2 ವಾರಗಳಿಂದ ಬೆಂಗಳೂರಿನ ತಂಡ ಇಲ್ಲಿ ಬಂದು ಒಂದು ವಿಶೇಷವಾದಂಥ ವೇದಿಕೆ ನೀವು ನೋಡ್ಬೋದು. ವಿಶೇಷವಾದಂಥ ವೇದಿಕೆಯನ್ನು ತಯಾರು ಮಾಡ್ತಾ ಇದ್ದಾರೆ. ನುರಿತ ಪರಿಣಿತರ ತಂಡ ಇದು. ಅವರು ಈಗಾಗಲೇ ಜೀ ಕನ್ನಡ ಮತ್ತು ಕಲರ್ಸ್ನಲ್ಲಿ ಅನೇಕ ರಿಯಾಲಿಟಿ ಶೋಗಳ ಸೆಟ್ ಮಾಡಿದಂತಹ ಪ್ರಖ್ಯಾತ ಕಲಾ ನಿರ್ದೇಶಕ ಮತ್ತು ನಿರ್ದೇಶಕ ಚೇತನ್ ಮುಂಡಾಡಿ ಅವರ ನೇತೃತ್ವದ ತಂಡ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಊರ ಯುವಕರ ನೇತೃತ್ವದಲ್ಲಿ ಪಂಚಲಿಂಗೇಶ್ವರ ಕ್ರಿಕೆಟರ್ಸ್ ಇರ್ಬೋದು, ಅನೇಕ ಯುವಕ ಮಂಡಲದ ಯುವಕರು ಇವರೆಲ್ಲ ಸೇರಿ ನಗರ ಅಲಂಕರಣ ಕಳೆದೊಂದು 1 ವಾರದಿಂದ ನಡೀತಾ ಇದೆ. ಆಮೇಲೆ ವಿಶೇಷ ಏನಂದರೆ ಕಲರ್ಫುಲ್ ಥೀಮಾಗಿ ನಮ್ಮ ಹಳೆಯ ನಾವು ಕಲಿಬೇಕಾದ್ರೆ ಶಾಲೆಯ ಮಕ್ಕಳಿಗೆ ಏನೆಲ್ಲ ಒಂದು ಬಣ್ಣ ಬಣ್ಣದ ರಂಗಿನ ಒಂದು ಕನಸುಗಳಿದೆ, ಆ ಕನಸುಗಳನ್ನು ಥೀಮ್ ಮುಖಾಂತರ ನಾವಿಲ್ಲಿ ತೋರಿಸ್ತಾ ಇದ್ದೇವೆ. ವಿಶೇಷ ಬಟ್ಟೆಗಳ ಮುಖಾಂತರ, ಕಲಾಕೃತಿಗಳ ಮೂಲಕ ಎಡಬಿಡದ ಕೆಲಸ ನಡೀತಾ ಉಂಟು. ಇನ್ನು 2 ದಿನ ಇರೋದು. ಶನಿವಾರ ಅಮೃತ ಮಹೋತ್ಸವದ ಶುಭಾರಂಭಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ. ರಾತ್ರಿ ಹಗಲು ಕೆಲಸ ಮಾಡ್ತಿದ್ದಾರೆ ಯುವಕರೆಲ್ಲ. ಈ ರೀತಿಯಾಗಿ ಒಂದು ಬಳಂಜದ ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ಈ ರೀತಿಯಾಗಿ ದೊಡ್ಡ ಮಟ್ಟಕ್ಕೆ ಪ್ರೋಗ್ರಾಮ್ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ಅಂತ? ನೋಡಿ, ನನ್ನ ಒಂದು ಆಸೆ, ನಾವೆಲ್ಲ ಡಾಕ್ಟರ್ ಮೋಹನ್ ಆಳ್ವಾರ ಅವರನ್ನು ನೋಡಿ ಬೆಳೆದವರು. ಅವರೆಲ್ಲ ನಮ್ಮ ಗುರುಗಳ ಹಾಗೆ ನಾವೆಲ್ಲ ಗುರುವಿನ ಸ್ಥಾನದಲ್ಲಿ ಇಟ್ಟವರು. ಅವರು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅವರು ಸಣ್ಣ ಮಟ್ಟದಲ್ಲಿ ಆಲೋಚನೆ ಮಾಡೋದಿಲ್ಲ. ನಮಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡುವಷ್ಟು ಕೆಪಾಸಿಟಿ ಮತ್ತು ಆ ನುರಿತ ತಂಡ ಇಲ್ಲ ಇಲ್ಲಿ. ಆದರೆ ಅವರನ್ನು ನಾವು ಮಾದರಿಯಾಗಿ ಇಟ್ಕೊಂಡು ನನಗೆ ಏನೇ ಒಂದು ಮಾಡಿ, ದೇವಸ್ಥಾನದ ಜಾತ್ರೆಗಳಾಗಿರ್ಬೋದು ಅಥವಾ ಇಲ್ಲಿಯ ಕೆಲಸ, ನಾನೇನಾದರೂ ಆ ಜವಾಬ್ದಾರಿ ವಹಿಸಿಕೊಂಡ್ರೆ ಏನಾದರೂ ಒಂದು ವಿಭಿನ್ನವಾಗಿ ಮಾಡಬೇಕು, ಎಲ್ಲರೂ ಮಾಡುವ ರೀತಿ ಮಾಡಬಾರ್ದು ಅಂತೇಳಿ ಅದೊಂದು ಆಸೆ. ಹಾಗಾಗಿ ಈ ವರ್ಷ ಕೂಡ ಊರಿನ ಹಿರಿಯರೆಲ್ಲ ಸೇರಿ ನನ್ನನ್ನು ಪ್ರಧಾನ ಸಂಚಾಲಕರು ಮಾಡಿದರು. ನಾನು ಸಂಚಾಲಕತ್ವ ತೆಗೆದುಕೊಂಡ ಮೇಲೆ ಅದನ್ನು ನಾರ್ಮಲ್ ಆಗಿ ಮಾಡಲಿಕ್ಕೆ ನನಗೆ ಮನಸ್ಸು ಬರೋದಿಲ್ಲ. ಹಾಗಾಗಿ ಇವರನ್ನೆಲ್ಲ ಒತ್ತಾಯ ಮಾಡಿ ರಾತ್ರಿ ಹಗಲು ಅವರಿಗೆ ಕಷ್ಟ ಕೊಟ್ಟು ಕೆಲಸ ಮಾಡಿಸಿದ ಒಂದು ವಿಶೇಷವಾಗಿರಲಿ ಅಂತೇಳಿ. ಐ ಹೋಪ್ ದ ರಿಸಲ್ಟ್ ವಿಲ್ ಬಿ ರಿಯಲಿ ಗುಡ್ ಆ್ಯಂಡ್ ಯುನೀಕ್. ಜನರಿಗೆ ಇಷ್ಟ ಆಗುತ್ತೆ. ನೀವು ಇಲ್ಲಿನ ಯಾವ ಬ್ಯಾಚ್ ಸ್ಟೂಡೆಂಟ್ ಆಗಿದ್ರಿ? ಆವಾಗ ಇಲ್ಲಿ ಯಾವ ಥರ ಇತ್ತು ಸಿಸ್ಟಮ್ಸ್ ಎಲ್ಲ, ಯಾವ ರೀತಿಯಾಗಿ ಅಭಿವೃದ್ಧಿ ಆಗಬೇಕು ಅಂತ ಆಗ ನಿಮ್ಗೆ ಅನಿಸ್ತಾ ಇತ್ತು? ನಾನು ಇಲ್ಲಿ ಆ್ಯಕ್ಚುಲಿ ಕಲ್ತದ್ದು 2 ಕ್ಲಾಸ್ ಮಾತ್ರ, 6th ಮತ್ತು 7th. ಹೆಚ್ಚಿನ ಅಂಶ 2006-07 ಆಗಿರ್ಬೋದು, 2005, 6, 7 ಹೆಚ್ಚು ಈ ಇದರಲ್ಲಿ ನಾನು ಇಲ್ಲಿ ಕಲ್ತಿದ್ದೇನೆ 2 ವರ್ಷ. ನಮಗೆ ಆವಾಗ 1 ವರ್ಷ ಸ್ಕೂಲ್ ಡೇ, 1 ವರ್ಷ ಕ್ರೀಡೋತ್ಸವ ನಡೀತು. 2 ವರ್ಷ ಕೂಡ ನಮಗೆ 1 ವರ್ಷ ಕ್ರೀಡೋತ್ಸವ ಮಾಡಿದರು, ಮತ್ತೊಂದು ವರ್ಷ ಸ್ಕೂಲ್ ಡೇ ಇತ್ತು. ಅವಾಗೆಲ್ಲ ಇಂತಹ ಇಷ್ಟು ದೊಡ್ಡ ಮಟ್ಟದ ಪೆಂಡಾಲ ಹಾಕುವಂಥದ್ದೆಲ್ಲ ಕಲ್ಪನೆಗಳು ಆವಾಗ ಇರಲಿಲ್ಲ. ಆದರೆ ನನಗೆ ಕಲ್ಚರಲಲ್ಲಿ ತುಂಬ ಆಸಕ್ತಿ ಇತ್ತು. ನಾನು ಆ ಟೈಮಲ್ಲಿ, ನನಗೆ ಇವತ್ತು ನೆನಪಿದೆ, ಕೋಟಿ ಚೆನ್ನಯ್ಯ ಅಂತೇಳಿ ಒಂದು ನಾಟಕದಲ್ಲಿ ಬುದ್ಧಿವಂತ ಮಲ್ಲಯ್ಯನ ಪಾತ್ರ ನಾನು ಮಾಡಿದ್ದೆ. ಆಮೇಲೆ ಹಳೆಯ ದಿನಗಳನ್ನು ನೆನಪು ಮಾಡಬೇಕಾದ್ರೆ ಪ್ರತಿಭಾ ಕಾರಂಜಿ ಇರ್ಬೋದು, ಸ್ಪೋರ್ಟ್ಸ್ಗಳಿರ್ಬೋದು, ನಿರಂಜನ್ ಸರ್ ಎಲ್ಲ ನೇತೃತ್ವದಲ್ಲಿ ಸ್ಪೋರ್ಟ್ಸ್ಗಳಿಗೆ ಕರ್ಕೊಂಡು ಹೋಗ್ತಿದ್ರು, ಸ್ಕೌಟ್ ಗೈಡ್ಸ್ ರ್ಯಾಲಿ ಕರ್ಕೊಂಡು ಹೋಗ್ತಿದ್ರು. ನಾನು ಸ್ಕೌಟ್ ಗೈಡ್ಸಲ್ಲಿ ಕ್ಯಾಪ್ಟನ್ ಆಗಿದ್ದೆ. ಆಮೇಲೆ ಇಲ್ಲಿ ಸರಿಸುಮಾರು ಶಾಲೆ ನಾವಿಲ್ಲಿ 2 ವರ್ಷ ಕಲ್ತಿರ್ಬೋದು. ಅದಕ್ಕಿಂತ ಹೆಚ್ಚಿನ ಒಂದು ರೀತಿಯ ಭಾವನೆ ನಮಗೆ ಈ ಶಾಲೆಯ ಮೇಲೆ ಯಾಕಿದೆ ಅಂತಂದರೆ, ಇದು ಕೇವಲ ಇಲ್ಲಿ ನೋಡಿ ಹೆಚ್ಚಿನವರು ಊರಿನವರೆಲ್ಲ ಬರ್ತಾರೆ. ಅವರು ಎಲ್ಲರೂ ಕೂಡ ಶಾಲೆ ಬಿಟ್ಟು ಹೋದ ಮತ್ತೆ ಶಾಲೆ ಮತ್ತು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿಲ್ಲ.
ಈ ಬಳಂಜದ ಗ್ರಾಮದ ಪ್ರತಿಯೊಂದು ಆಗುಹೋಗುಗಳ ಕೆಲಸ ಕಾರ್ಯಗಳ ಸೆಂಟ್ರಿಕ್ ಪ್ಲೇಸ್ ಇದು ಶಾಲೆ ಅಂತ ಆಗಿದೆ. ಹಾಗಾಗಿ ಶಾಲೆ ಜೊತೆ ಎಲ್ರಿಗೂ ಒಡನಾಟ ಇದೆ. ಒಂದಲ್ಲ ಒಂದು ನೆನಪುಗಳು ಶಾಲೆ ಜೊತೆ ಇರುತ್ತದೆ ಇಲ್ಲಿ. ಓಕೆ, ಇನ್ನೊಂದು ಇಲ್ಲಿನ ಮಕ್ಕಳು ಕೂಡ ಹಾಗೆ ಎಲ್ಲರೂ ಕೂಡ ಬಡ ಕುಟುಂಬದಿಂದ ಬಂದಂಥವ್ರು. ಅಂಥವ್ರಿಗೆ ಈಗ ಈ ಕಾರ್ಯಕ್ರಮ ಆಲ್ಮೋಸ್ಟ್ ಆಗಿ ಸಿಟಿ ಕಡೆ ಹೋದಾಗ ಅವ್ರು ಅನ್ಕೋತಾರೆ ಇಂಥೆಲ್ಲ ಪ್ರೋಗ್ರಾಮ್ ಎಲ್ಲ ಆಗೋದು ನಾವು ಟಿ ವಿಲಿ ನೋಡ್ತೀವಿ ಹಾಗೆ ಅಂತ. ಬಟ್ ಇದೀಗ ಅವರ ಶಾಲೆಯಲ್ಲಿ ಅವರ ವಠಾರದಲ್ಲಿ ಈ ಥರ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ. ಬೇರೆ ಬೇರೆ ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ. ಅವರು ಎಕ್ಸೈಟ್ಮೆಂಟ್ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಾ? ಇಲ್ಲ, ತುಂಬ ಖುಷಿ ಆಗ್ತದೆ. ಯಾಕಂದರೆ ನಾವು ಚಿಕ್ಕ ಇರಬೇಕಾದ್ರೆ ನಾವು ನುಡಿಸಿರಿಗೆ ಹೋಗ್ತಾ ಇದ್ವಿ, ಆಳ್ವಾಸ್ ನುಡಿಸಿರಿಗೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಅಂಥ ಕಾರ್ಯಕ್ರಮಗಳೆಲ್ಲ ಇಲ್ಲ. ಇವಾಗ ನಾನು ಸೈಂಟ್ ತೆರೆಸದಲ್ಲಿ ಇರ್ಬೋದು ಅಥವಾ ನಾರವಿ ಸೈಂಟ್ ಆ್ಯಂಟನಿಲಿ ಇರ್ಬೋದು, ನಮಗೆಲ್ಲ ಇಷ್ಟು ಕಾರ್ಯಕ್ರಮಗಳೆಲ್ಲ ಆಯೋಜನೆ ಮಾಡ್ತಾ ಇರಲಿಲ್ಲ. ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ನೋಡಬೇಕಂದ್ರೆ 3-4 ದಿನ ನುಡಿಸಿರಿಗೆ ಹೋಗಿ ಕೂತ್ಕೊಳ್ಳೋದು, ಅಲ್ಲಿ ವಾಲಂಟಿಯರ್ ಆಗಿ ಭಾಗವಹಿಸೋದು, ನೋಡ್ತಿರೋದು. ಇಂಥ ಕಾರ್ಯಕ್ರಮಗಳು ನಮ್ಮವರೆಲ್ಲ ಆಗ್ತದಾ ಅಂತೇಳಿ ನಾವು ಅವತ್ತು ಎನಿಸ್ತಾ ಇದ್ವಿ. ಸೊ ಈಗಿನ ಮಕ್ಕಳು ನಾನು ನೋಡಿದೆ, ಸಾಧಾರಣ 200 ಮಕ್ಕಳಿದ್ದಾರೆ ಇಲ್ಲಿ. ಪ್ರತಿಯೊಂದು ಮಗು ಕೂಡ ಭಾಗವಹಿಸ್ತಾ ಇದೆ. ಈ ಮಧ್ಯಾಹ್ನ 2:30 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಸರಿಸುಮಾರು 4-5 ಗಂಟೆಗಳ ಕಾಲ ಪ್ರತಿ ಮಕ್ಕಳು ಕೂಡ ಎಲ್ಲರೂ ಸೇರಿ ಭಾಗವಹಿಸಿ ಒಂದು ಅದ್ಭುತವಾದಂತಹ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಕೊಡ್ತಾ ಇದ್ದಾರೆ. ಅವರ ರಿಹರ್ಸಲ್ ನೋಡಿದೆ, ಚೆನ್ನಾಗಿ ನಡೀತಾ ಇದೆ. ಮಕ್ಕಳೆಲ್ಲ ತುಂಬ ಖುಷಿಯಲ್ಲಿದ್ದಾರೆ. ಈಗಾಗಲೇ ಶಾಲೆಗೆ ಈ ಅಮೃತ ಮಹೋತ್ಸವದ ನೆಪದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗಿದೆ. ಸೊ ದೇ ಆರ್ ಎಕ್ಸೈಟೆಡ್. ಇನ್ನೊಂದು ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಕೇವಲ 1 ಅಥವಾ 2 ಕೈ ಸಾಕಾಗುತ್ತೆ, 10 ಕೈ ಸೇರಬೇಕಾಗುತ್ತೆ. ಸೊ ಇಂಥ ಕಾರ್ಯಕ್ರಮ ಬೇರೆ ಬೇರೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅನ್ನೋ ನೋಡಿ. ಇದರಲ್ಲಿ ನಾನು ನಿಜವಾಗಿ ಹೇಳಬೇಕು, ನಾನು ದುಬೈಯಿಂದ ನಿನ್ನೆ ಬಂದೆ. ಏನಿದ್ರು ಫೋನಲ್ಲಿ ಕೆಲಸ ಆಗ್ತಾ ಇತ್ತು. ಆದರೆ ಇಲ್ಲಿ ಪ್ರತ್ಯಕ್ಷವಾಗಿ ಕಳೆದ 2 ತಿಂಗಳಿಂದ ನಮ್ಮ ಸಮರ್ಪಣದ ವಿಜಯದಶಮಿ ದಿನ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ವಿಜಯದಶಮಿಯಿಂದ ಇಲ್ಲಿಯ ತನಕ ರಾತ್ರಿ ಹಗಲು ಕೆಲಸ ಮಾಡ್ತಿರೋದು ನಮ್ಮ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಪಿ ಕೆ ಅವರು. ಅತ್ಯಂತ ಸೌಮ್ಯ ಸ್ವಭಾವದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಸರಿದೂಗಿಸಿಕೊಂಡು ಎಲ್ಲರನ್ನ ಶಾಂತ ರೀತಿಯಲ್ಲಿ ಇದು ಮಾಡಿಕೊಂಡು ಅವರ ನಾಯಕತ್ವದಲ್ಲಿ ಚೆನ್ನಾಗಿ ನಡೀತಾ ಇದೆ. ಹರೀಶ್ ವೈ ಚಂದ್ರಮ ಅಂಥೇಳಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಆಮೇಲೆ ಗೌರವಾಧ್ಯಕ್ಷರು ಸುರೇಶ್ ಶೆಟ್ಟಿ ಕುರೆಲ್ಲಿಯರು, ಆಮೇಲೆ ಇಲ್ಲಿಯ ಬೇರೆ ಬೇರೆ ಸಂಘಟನೆಗಳ ಮುಖ್ಯಸ್ಥರು, ಯುವಕ ಮಂಡಲದವರು, ಪಂಚಲಿಂಗೇಶ್ವರ ಕ್ರಿಕೆಟರ್ಸ್ನವರು, ವೀರಕೇಸರಿಯವರು, ಬೇರೆ ಬೇರೆ ಸಂಘಟನೆಗಳು, ಕ್ರೀಡಾ ಮೊನ್ನೆ ಅದ್ಭುತ ರೀತಿಯಲ್ಲಿ ಕ್ರೀಡೋತ್ಸವವನ್ನು ಇದು ಮಾಡಿದ್ರು. ಹೇವ ಸುರೇಶ ಮತ್ತು ಯತೀಶ್ವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕ್ರೀಡಾಕೂಟ ಯಶಸ್ವಿಯಾಗಿ ನಡೀತು. ಹೀಗೆ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರ ಹೆಸರು ಹೇಳಿದರೆ ಅದು ತಪ್ಪಾಗ್ತದೆ. ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಟೀಮ್ ವರ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ಎಂಟೈರ್ ವಿಲೇಜ್ ಹ್ಯಾಸ್ ಜಾಯಿನ್ ಟುಗೆದರ್ ಟು ಸೆಲೆಬ್ರೇಟ್ ದಿ ಗ್ರ್ಯಾಂಡ್ ಇವೆಂಟ್ ಆಫ್ ಅವರ್ ಸ್ಕೂಲ್. ಯಾಕಂದರೆ ಒಂದು ಶಾಲೆಯನ್ನು ಖಾಲಿ ಶಾಲೆ ಮಕ್ಕಳು ಮಾತ್ರ ಇಲ್ಲಿ ಆಚರಿಸ್ತಾ ಇಲ್ಲ, ಇಡೀ ಊರಿನವರೆಲ್ಲ ಒಟ್ಟಾಗಿ ಶಾಲೆಯ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಅದೊಂದು ಯುನೀಕ್. ಇದನ್ನು ನೀವು ಸಿಟಿಯಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಈ ರೀತಿಯ ಅಟ್ಯಾಚ್ಮೆಂಟ್ ನೋಡಲಿಕ್ಕೆ ಸಿಗೋದಿಲ್ಲ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹಳ್ಳಿಗಳಲ್ಲಿ ಮಾತ್ರ ಈ ರೀತಿಯ ಒಂದು ಅಟ್ಯಾಚ್ಮೆಂಟ್ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ನೀವು ನೋಡಿರ್ಬೋದು, ಎಲ್ಲಿ ಇಷ್ಟು ಕೆಲಸಗಳೆಲ್ಲ ಕಳೆದ ಒಂದು 10-15 ದಿನದಲ್ಲಿ ಶುರು ಮಾಡಿದ್ದಾರೆ. ರಾತ್ರಿ ಹಗಲು ಶ್ರಮದಾನಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಈಗ ಇದಕ್ಕೆ ಒಂದು ಎಷ್ಟು ಜನ ಬರುವಂಥ ನಿರೀಕ್ಷೆ ಇದೆ ಅಂತ? ನಮ್ಮ ನಿರೀಕ್ಷೆ ಒಟ್ಟು 2 ದಿನಗಳ ಕಾರ್ಯಕ್ರಮದಲ್ಲಿ 5,000 ಜನರ ನಿರೀಕ್ಷೆ ಇದೆ. ನೋಡಿ, ಕಾರ್ಯಕ್ರಮದ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಪುದರ್ದೀತಿ ದೇವದಾಸ್ ಕಾಪಿಕಾಡ್ರಲ್ಲಿ ನಾನು ವೈಯಕ್ತಿಕವಾಗಿ ರಿಕ್ವೆಸ್ಟ್ ಮಾಡಿ ಹಳೆ ನಾಟಕವನ್ನು ನೀವು ಮಾಡಿ ಪುದರ್ದೀತಿಜಿಯನ್ನು ಒಮ್ಮೆ ಎಲ್ಲರೂ ಒಂದು ಒಟ್ಟಾಗಿ ಮಾಡಬೇಕು. ಯಾಕೆಂದರೆ ನವೀನ್ ಡಿ ಪಡೀಲಿರ್ಬೋದು, ಭೋಜರಾಜ್ ವಾಮಂಜ್ ಇರ್ಬೋದು, ಸಾಯಿ ಕೃಷ್ಣ ಇರ್ಬೋದು, ಕಾಪಿಕಾಡ್, ಇವರನ್ನೆಲ್ಲರನ್ನ ಒಂದೇ ವೇದಿಕೆಯಲ್ಲಿ ನೋಡಲಿಕ್ಕೆ ಸಿಗುವ ಅಪರೂಪದ ಅವಕಾಶ. ಹಾಗಾಗಿ ಅದನ್ನೇ ಮಾಡಬೇಕು ಅಂತೇಳಿ ಶರ್ಮಿಳಕ್ಕನಿಗೆ ಹೇಳಿದೆ. ಅವರು ಒತ್ತಾಯಕ್ಕೆ ಕಟ್ಟು ಬಿದ್ದು ಆಯಿತು ಅಂತ ಹೇಳಿ ಅವರನ್ನೆಲ್ಲ ಶೂಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿ ಬರ್ತಾ ಇದ್ದಾರೆ. ಸೊ ದ್ಯಾಟ್ ಇಸ್ ಅ ಗುಡ್ ಥಿಂಗ್. ಆ್ಯಂಡ್ ಪುದರ್ದೀತಿಜಿ ನಾಟಕ ಶನಿವಾರ ಇದೆ. ಆದಿತ್ಯವಾರ ಒಂದು ಸಾಂಸ್ಕೃತಿಕ ಲೋಕವೇ ಅನಾವರಣಗೊಳ್ಳಿಕ್ಕಿದೆ. ಅಖಿಲ ಪಜಿಮಣ್ಣು ಹೆಸರಾಂತ ಹಿನ್ನೆಲೆ ಗಾಯಕಿ ಪ್ರತಿಭಾನ್ವಿತೆ ಅವರು ಬರ್ತಾ ಇದ್ದಾರೆ. ಜೊತೆಗೆ ಸುಪ್ರೀತ್ ಸಫಲಿಗ ಅಂತ ಹೇಳಿ ಯುವ ಗಾಯಕ, ರಿಯಾಲಿಟಿ ಶೋಗಳಲ್ಲೆಲ್ಲ ಭಾಗವಹಿಸಿದ್ದಾನೆ. ಆಮೇಲೆ ನನ್ನ ಗೆಳೆಯ ಮಜಾವೃದ್ಧ ಸೃಜಾದಲ್ಲಿ ಮಜಾ ಟಾಕೀಸ್ನಲ್ಲಿ ಚಿರಪರಿಚಿತ ಆಗಿದ್ದ ಮೋಹನ್ ಬರ್ತಾ ಇದ್ದಾರೆ. ಮೋಹನ್ ಮತ್ತು ತಂಡದಿಂದ ಮ್ಯೂಸಿಕ್ ಇದೆ. ಅವ್ರದ್ದೊಂದು 3 ಗಂಟೆಗಳ ಕಾಲ ಸಾಂಸ್ಕೃತಿಕ ವೈಭವ ಇದ್ದರೆ, ಶ್ವೇತಾ ಅರೆಹೊಳೆ ಚಲನಚಿತ್ರ ನಟಿ, ರಂಗಭೂಮಿ ಕಲಾವಿದೆ, ಇವರ ನೇತೃತ್ವದ
ನಂದಗೋಕುಲ ಅರೆಹೊಳೆ ಪ್ರತಿಷ್ಠಾನದಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಇದೆ. ಒಂದು ಅದ್ಭುತವಾದಂಥ ಪ್ರತಿಭಾನ್ವಿತ ನೃತ್ಯಗಾತಿ ಅವರು, ಅದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಕಾಂತಾರ ಸೂ ಫ್ರಮ್ ಸೋ ಖ್ಯಾತಿಯ ದೀಪಕ್ ರೈ ಪಾಣಾಜೆ ಮತ್ತು ಪ್ರಕಾಶ್ ತೂಮಿನಾಡು ಇವರ ತಿಲಿಕೆದ ಪರ್ಬ ಅಂತೇಳಿ 1 ಗಂಟೆಗಳ ಕಾಲ ಅವರು ಇದು ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ರೀತಿಯ ಕಂಬೈಂಡ್ ಆಗಿ ಹಾಸ್ಯ, ಗಾನ ಮತ್ತು ನಾಟ್ಯ ವೈಭವದ ಮುಖಾಂತರ ಈ ಎಲ್ಲ ಕಾರ್ಯಕ್ರಮಗಳನ್ನು ಊರಲ್ಲಿ ಕೂಡ ನೋಡುವಂತಾಗಬೇಕು. ನಮ್ಮ ಊರಿನವರಿಗೆ ಎಲ್ಲೋ ದೂರ ಹೋಗಿ ದೀಪಾಡು ತೂಯ ನುಡಿಸಿರಿಡು ತೂಯ ಅನ್ನೋದಕ್ಕಿಂತ ಈ ಎಂಕೆಲ್ಲ ಊರುಗಳಾಕಲಿ ಬರ್ಪೇರು ಅಂತೇಳಿ ಆ ಒಂದು ಭಾವನೆ ಬರಬೇಕೆನ್ನುವ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಹಾಗೆ ಓಕೆ, ತುಂಬ ಕನಸು ಹೊತ್ತುಕೊಂಡು ಅದೆಷ್ಟೋ ಶ್ರಮದ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಗ್ತಾ ಇದ್ದೀನಿ, ಕೆಲವು 2 ದಿನ ಇರುವಂಥದ್ದು. ಇದ್ರ ಬಗ್ಗೆ ಜನಗಳಿಗೆ ನೀವು ಏನು ಹೇಳ್ತೀರಿ? ಈ ಒಂದು ಕಾರ್ಯಕ್ರಮ ಬಗ್ಗೆ ಯಾಕೆ ಬರಬೇಕಾಗುತ್ತೆ ನೀವು, ಯಾಕೆ ಈ ಕಾರ್ಯಕ್ರಮ ಬೇರೆ ಇದಕ್ಕಿಂತ ವಿಶೇಷ ಅಂತ ಹೇಳ್ತೀರಾ? ನೋಡಿ, ಬಳಂಜ ಎನ್ನುವಂಥ ಒಂದು ಊರು, ಅದು ಅನಾದಿ ಕಾಲದಿಂದ ಕೂಡ ಭಾರಿ ಹೆಸರುವಾಸಿಯಾದಂತಹ ಗ್ರಾಮ. ಯುವಕ ಮಂಡಲದಲ್ಲಿ, ಯೋಜನಾ ಮೇಳದಲ್ಲಿ ಯುವಕ ಮಂಡಲದ ಮೂಲಕ ಅನೇಕ ಕಡೆಗಳಲ್ಲಿ ಪ್ರಶಸ್ತಿಯನ್ನು ಬಾಚಿಕೊಂಡು ಬಂದಂಥ ಪ್ರತಿಭಾನ್ವಿತರು ಇದ್ದಂತಹ ಊರು. ಇಲ್ಲಿಯ ನೃತ್ಯ ಗುರುಗಳಾಗಿ ಸತೀಶ್ ಇರ್ಬೋದು, ದಿನೇಶ್ ಪಿ ಕೆ ಅವರು, ಇವರೆಲ್ಲ ಬೇರೆ ಬೇರೆ ಶಾಲೆಗಳಿಗೆ, ಗಂಗಾಧರ್ ಶಾಲೆಗಳಿಗೆ ಹೋಗಿ ಟ್ರೈನಿಂಗ್ ಕೊಡ್ತಿದ್ದಂತಹ ಯುವಕರ ಇದ್ದಂತಹ ಊರು. ಬೇರೆ ಕಡೆಗಳಿಗೆ ಹೋಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಟ್ರೈನಿಂಗ್ ಕೊಡ್ತಿರುವಂಥ ಊರಲ್ಲಿ ಇವತ್ತು 2 ದಿನ ಅಮೃತ ಸಂಭ್ರಮದ ಹೆಸರಿನಲ್ಲಿ ಒಂದು ಅದ್ಭುತ ಸಾಂಸ್ಕೃತಿಕ ಲೋಕ ಬರಲಿಕ್ಕಿದೆ, ಅನಾವರಣಗೊಳ್ಳಲಿಕ್ಕಿದೆ. ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ನೋಡಲೇಬೇಕಾದಂಥ ಕಾರ್ಯಕ್ರಮಗಳು. ವಿಶೇಷವಾಗಿ 14ನೇ ತಾರೀಕು ಬೆಳಿಗ್ಗೆ ಗುರುವಂದನ ಅಂತೇಳಿ ಒಂದು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಏಕೆ ಈ ಕಾರ್ಯಕ್ರಮ ವಿಶೇಷ ಅಂತ ಹೇಳಿದರೆ, 1950ರಿಂದ 2025 ತನಕ 75 ವರ್ಷದಲ್ಲಿ ಈ ಶಾಲೆಯಲ್ಲಿ ಯಾರೆಲ್ಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ, ಅವರಲ್ಲಿ ಯಾರೆಲ್ಲ ಇವಾಗ ಇಹಲೋಕದಲ್ಲಿ ಇದ್ದಾರೆ, ಜೀವಂತ ಇದ್ದಾರೆ, ಅವರೆಲ್ಲರನ್ನ ಕರ್ಕೊಂಡು ಬಂದು, ಆಮೇಲೆ ಅವರೊಂದು ವೇಳೆ ಇರದಿದ್ದರೆ ಅವರ ಮನೆಯವರನ್ನು ಐಡೆಂಟಿಫೈ ಮಾಡಿ ನಮ್ಮ ಶಿಕ್ಷಕರ ತಂಡ ಮತ್ತು ದಿನೇಶ್ ಪಿ ಕೆ ಅವರ ನೇತೃತ್ವದಲ್ಲಿ ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ಅವರನ್ನು ನಾಡಿದ್ದು ಕರೀತಾ ಇದ್ದೇವೆ. ಅವರನ್ನು ಕರೆಸಿ ಈ ಭವ್ಯ ವೇದಿಕೆಯಲ್ಲಿ ಅವರಿಗೆ ಪಾದಪೂಜೆ ಮಾಡಿ ಆರತಿ ಬೆಳಗಿ ಸನ್ಮಾನಿಸಿ ಗುರುವಂದನ ಅಂತೇಳಿ ಒಂದು ವಿಶಿಷ್ಟ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಯಾರನ್ನು ಕರೆದರೆ ಸೂಕ್ತ ಅಂತ ಹೇಳಿ ನಾವು ಮಾತಾಡ್ತಿರ್ಬೇಕಾದ್ರೆ, ಹಿರಿಯ ಮಿತ್ರರು, ಕನ್ನಡದ ಜ್ಞಾನ ಸಂಪತ್ತಿನ ಗಣಿ ಡಾಕ್ಟರ್ ನಾ ಸೋಮೇಶ್ವರ್ ಅವರಿಗೆ ರಿಕ್ವೆಸ್ಟ್ ಮಾಡಿದೆ. ನಾ ಸೋಮೇಶ್ವರ್ ಅವರು ಖುಷಿಯಲ್ಲಿ ಬರ್ತಾ ಇದ್ದಾರೆ. ಅವರು ಬರ್ತಾ ಇರೋದು ಮಾತ್ರ ಅಲ್ಲ, ಶಿಕ್ಷಕರಿಗೋಸ್ಕರ ತಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ. 2 ಗಂಟೆಗಳ ಕಾಲ ತಟ್ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾರೆ, ಕ್ವಿಜ್ ಕಾಂಪಿಟೇಷನ್ ಶಿಕ್ಷಕರಿಗೋಸ್ಕರ. ಆಮೇಲೆ ಸುವರ್ಣ ನ್ಯೂಸ್ನ MD ನನ್ನ ಆತ್ಮೀಯ ಗೆಳೆಯರಾದಂತಹ ರವಿ ಹೆಗ್ಡೆ ಅವರು, ಮಾರ್ಗದರ್ಶಕರು, ಅವರು ಬರ್ತಾ ಇದ್ದಾರೆ. ಇನ್ನೋರ್ವ ಗೆಳೆಯ ಜೋಗಿ ಅವರು ಬರ್ತಾ ಇದ್ದಾರೆ. ಇವರಿಬ್ಬರು ಪತ್ರಿಕಾ ರಂಗದಲ್ಲಿ ಮೇರು ವ್ಯಕ್ತಿತ್ವ, ಮೇರು ಹೆಸರು, ಇವರಿಬ್ಬರು ಬರ್ತಾ ಇದ್ದಾರೆ. ಜೊತೆಗೆ ನನ್ನ ಇನ್ನೊಬ್ಬರು ಆತ್ಮೀಯ ಮಿತ್ರರು ಸುಚೇಂದ್ರ ಪ್ರಸಾದ್, ಸಂಸ್ಕಾರ ಭಾರತೀಯ ಪ್ರಾಂತ ಅಧ್ಯಕ್ಷರವರೀಗ. ಜೊತೆಗೆ ಒಂದು ಅದ್ಭುತವಾದಂಥ ವರ್ಸಟೈಲ್ ಆ್ಯಕ್ಟರ್, ಸ್ವಚ್ಛ ಕನ್ನಡದಲ್ಲಿ ಮಾತನಾಡುವಂತಹ ಕೆಲವು ಪ್ರತಿಭಾನ್ವಿತ ಕಲಾವಿದರುಗಳಲ್ಲಿ ಸುಚೇಂದ್ರ ಪ್ರಸಾದ್ ಅಗ್ರಗಣ್ಯರು, ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇವರನ್ನೆಲ್ಲ ಒಂದು ವೇದಿಕೆಯಲ್ಲಿ ಒಟ್ಟುಗೂಡಿಸಿ ಆ ವೇದಿಕೆಯ ಮುಖಾಂತರ ಗುರುಗಳಿಗೆ ನಾವು ನಮನ ಸಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಜೊತೆಗೆ ಡಾಕ್ಟರ್ ಮೋಹನ್ ಆಳ್ವ ಅವರು, ಆಮೇಲೆ ನಮ್ಮ ಎಕ್ಸೆಲ್ ಕಾಲೇಜಿನ MD ಸುಮಂತ್ ಕುಮಾರ್ ಜೈನ್ ಅವರು, ಹಾಗೂ ನಮ್ಮ SDM ಕಾಲೇಜಿನ ಪ್ರಾಂಶುಪಾಲ ಸತೀಶ್ ಚಂದ್ರರವರು, ಆಮೇಲೆ ನಮ್ಮ ಹಿರಿಯಣ್ಣನಂತಿರುವ ಎಲ್ಲ ಕಾರ್ಯಕ್ರಮಗಳಿಗೆ ನನಗೆ ಮಾರ್ಗದರ್ಶನ ಕೊಟ್ಟು ಇಷ್ಟ ತನಕ ಪ್ರತಿಯೊಂದು ವಿಷಯದಲ್ಲಿ ಕೂಡ ಸಲಹೆಗಳು ಸೂಚನೆ ಕೊಡ್ತಿರುವಂಥ ಶಶಿಯಣ್ಣ ಬರ್ತಾ ಇದ್ದಾರೆ. ಅವರನ್ನು ವಿಶೇಷ ಆಹ್ವಾನಿತರಾಗಿ ನಾವು ಕರೆದಿದ್ದೇವೆ. ಮತ್ತು ಎಲ್ಲ ಶಾಸಕರುಗಳು, ನಮ್ಮ ಹರೀಶ್ ಪೂಂಜರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನನ್ನ ಹಿರಿಯಣ್ಣನಂತೆ ನಿಂತು ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಹಾಗಾಗಿ ಖಂಡಿತವಾಗಿ ಬರುವವರಿಗೆ 2 ದಿನಗಳ ಕಾಲ ಅವರು ಮನೆಯಲ್ಲಿ ಅಡುಗೆ ಕೂಡ ಮಾಡೋದು ಬೇಡ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಇಲ್ಲೇ ಊಟೋಪಚಾರದ ವ್ಯವಸ್ಥೆ ನಮ್ಮ ಚಿತ್ರರಂಜನರ ನೇತೃತ್ವದಲ್ಲಿ ನಡೀತಾ ಇದೆ. ನೋಡಲಿಕ್ಕೆ ಹೊಟ್ಟೆ ತುಂಬ ಊಟ, ಕಣ್ಣಿಗೆ ಹಬ್ಬ ಈ ನಮ್ಮ ಬಳಂಜದಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನೀವೆಲ್ಲರಿಗೂ ನಾನು ತಾಲೂಕಿನ ಸಮಸ್ತರಿಗೂ ಸುದ್ದಿವಾಹಿನಿಯ ಮುಖಾಂತರ ನಾನು ಸ್ವಾಗತವನ್ನು ಕೊಡ್ತೇನೆ. ಬನ್ನಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ
ಅಮೃತ ಸಂಭ್ರಮದಲ್ಲಿ ನೀವು ಜೊತೆ ಹೋಗಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು ನಾವು ಈ ಬಳಂಜ ಶಾಲೆಯ ಪ್ರಿಪ್ರೇಷನ್ ಸಿದ್ಧತೆ ಎಲ್ಲ ಯಾವ ಥರ ಆಗ್ತಾ ಇದೆ, ಡೆಕೋರೇಷನ್ ಆಗಿರ್ಬೋದು, ಆಮೇಲೆ ಶಾಲಾ ಮಕ್ಕಳೆಲ್ಲ ಯಾವ ಥರ ಇವತ್ತು ರೆಡಿ ಆಗ್ತಾ ಇದೆ ಎಲ್ಲವೂ ನೋಡೋಕ್ಕಂದ್ರೆ ಬಂದ್ವಿ. ಇಲ್ಲಿ ಬಂದಾಗ ನಮಗೆ ಇವತ್ತು ವಿಶೇಷ ವ್ಯಕ್ತಿ ಸಿಕ್ಕಿರುವಂಥದ್ದು ಚೇತನ್ ಮುಂಡಾಡಿ. ಈ ಹೆಸರು ಕೇಳಿದ ತಕ್ಷಣ ನಿಮಗೆ ಖಂಡಿತ ಗೊತ್ತಾಗುತ್ತೆ, ತುಂಬ ಪ್ರಶಸ್ತಿಯನ್ನು ಬಾಚಿಕೊಂಡಂಥ ವ್ಯಕ್ತಿ, ಜೊತೆಗೆ ಆ ದೊಡ್ಡ ಕಲಾವಿದರು, ಆರ್ಟ್ ಮಾಡುವಂಥವರು, ಬೇರೆ ಬೇರೆ ಸಿನಿಮಾಗಳಿಗಾಗಿರ್ಬೋದು, ಧಾರಾವಾಹಿಗಳಿಗಾಗಿರ್ಬೋದು, ಆಮೇಲೆ ಜಿ ಕನ್ನಡ, ಸುವರ್ಣ, ಈ ಥರ ಬೇರೆ ಬೇರೆ ರಿಯಾಲಿಟಿ ಶೋಗಳಿಗೆ ಸ್ಟೇಜ್ ಸೆಟ್ ಮಾಡಿದಂಥ ದೊಡ್ಡ ಕಲಾವಿದ. ಅವರೀಗ ಈ ಒಂದು ಬಳಂಜದ ಶಾಲೆಯ ಅಮೃತ ಮಹೋತ್ಸವಕ್ಕೆ ಎಲ್ಲ ಸಿದ್ಧತೆ ಮಾಡ್ತಿರುವಂಥ ಜೊತೆಗೆ ಬಹಳ ಫ್ರೀಯಾಗಿ ಮಾಡ್ತಿದ್ದಾರೆ. ಜೊತೆಗೆ ಯಾಕೆಂತಂದರೆ ಅಶ್ವಥ್ ಹೆಗಡೆ ಮತ್ತು ಅವರು ಆತ್ಮೀಯ ಗೆಳೆಯರು, ಆ ಒಂದು ಬಾಂಧವ್ಯದಿಂದಾಗಿ ಅವರಿಗೆ ಒಂದು ತಮ್ಮ ಗೆಳೆಯನ ಒಂದು ರೂಪದಲ್ಲಿ ಕೊಡ್ತಾ ಇರುವಂಥದ್ದು. ಜೊತೆಗೆ ತುಂಬ ಖುಷಿ ಆಯ್ತು ಸರ್, ನೀವು ನಮ್ಮ ಜೊತೆಗೆ ನನಗೆ ಇದೊಂದು ಶಾಕ್, ನೀವು ನಮ್ಮ ಊರಿನವರು ಅಂತ ಕೂಡ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ನೀವು ಹೇಳಿದಾಗೆ ನನ್ನನ್ನು ಯಾರೋ ಬೇರೆ ದೇಶದ ಅಂದ್ಕೊಂಡಿದ್ದಾರೆ ಅಂತ. ಬಟ್ ಇವತ್ತು ತುಂಬ ಸಿಂಪಲ್ ಆಗಿದ್ದು ಎಲ್ಲರ ಜೊತೆ ಒಬ್ಬರಾಗಿದ್ದು ಇಲ್ಲಿ ಕೆಲಸ ಮಾಡ್ತಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಈ ಒಟ್ಟಾರೆಯಾಗಿ ಪ್ಲ್ಯಾನ್ಸ್ ಎಲ್ಲ ಯಾವ ಥರ ಇದೆ ಅಂತ ಸರ್? ಎಲ್ರಿಗೂ ನಮಸ್ಕಾರ. ಸುದ್ದಿ ಚಾನಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಇದು ನನ್ನ ದೊಡ್ಡ ಕನಸು ಆಗಿತ್ತು. ಅಂದರೆ ನನ್ನೂರಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು, ಒಂದು ವೇದಿಕೆ ಅಲಂಕರಣ ಮಾಡಬೇಕು ಅನ್ನುವಂಥ ಅದಕ್ಕೆ ಎಲ್ಲೂ ಆಪ್ಷನ್ಗಳು ಸಿಕ್ಕಿರಲಿಲ್ಲ. ಎರಡನೇದು ಮಂಗಳೂರಿನಲ್ಲಿ ನಾವು ಮಾಡಿದ್ರೆ ಏನೋ ವಿಶೇಷತೆ ಮಾಡಬೇಕು ಅನ್ನುವಂಥದ್ದಿತ್ತು. ಬಟ್ ಇದು ಸೌತ್ ಕೆನಡಕ್ಕೆ ಅಂದರೆ ದಕ್ಷಿಣ ಕನ್ನಡಕ್ಕೆ ಒಂದು ವಿಶೇಷವಾದ ವೇದಿಕೆ ಆಗುತ್ತೆ. ಈ ಒಂದು ಅದರಲ್ಲೂ ಸರ್ಕಾರಿ ಸ್ಕೂಲಿಗೆ ಮಾಡುವಂಥದ್ದು ಅದು ನಮಗೆ ಒಂದು ಹೆಮ್ಮೆ ಅನಿಸುತ್ತೆ. ಯಾಕಂತಂದರೆ ನಾನು ಕೂಡ ಸರ್ಕಾರಿ ಇದರಿಂದ ಓದ್ಕೊಂಡು ಬಂದಿರುವ ಕಾರಣಕ್ಕೋಸ್ಕರ. ಮತ್ತು ಬಲಂಜ ಮತ್ತು ನನ್ನ ಒಳಗಡೆ ಒಂದು ದೊಡ್ಡ ರೀತಿಯ ಅಭಿಮಾನ ಸಂಬಂಧ ಇದೆ. ಕಾರಣ ಏನಂದರೆ ನನ್ನ ಗುರುಗಳು ವಿನು ಬಲಂಜ, ನನ್ನನ್ನು ಸಿನಿಮಾ ಪ್ರಪಂಚಕ್ಕೆ ನನ್ನ ಪರಿಚಯ ಮಾಡಿದವರು ವಿನು ಬಲಂಜ. ಕಲೆಯ ಬಗ್ಗೆ ಇತ್ತು. ನಾನು ಇಲ್ಲಿಂದ ಊರು ಬಿಟ್ಟು ಹೋದ ನಂತರ ಮೈಸೂರು ಕಾವದಲ್ಲಿ ಸ್ಟಡಿ ಮಾಡ್ಕೊಂಡು ಬಂದಾದ ನಂತರ ಸಿನಿಮಾ ರಂಗಕ್ಕೆ ನನ್ನ ಪರಿಚಯ ಮಾಡಿದವರು ಅವರು. ಮತ್ತು ಎಲ್ಲಕ್ಕಿಂತ ವಿಶೇಷತೆ ಏನಂತಂದರೆ ಮಾಮೂಲು ಪ್ರೈವೇಟ್ ಸ್ಕೂಲ್ಗಳಿಗೆ, ಪ್ರೈವೇಟ್ ಕಾಲೇಜುಗಳಿಗೆ ಡೊನೇಷನ್ ಸಿಗುತ್ತೆ, ಎಲ್ಲ ಸಿಗುತ್ತೆ, ಎಲ್ಲರೂ ಮಾಡೋದು ವಿಶೇಷ ಅನಿಸಲ್ಲ. ಮತ್ತು ಸರ್ಕಾರಿ ಸ್ಕೂಲ್ಗಳಲ್ಲಿ ಈ ಥರದ್ದು ಒಂದು ಮಾಡಿದಾಗ ಒಂದಷ್ಟು ಮಕ್ಕಳಿಗೆ ಹೊಸತನ ಸಿಗ್ದಂಗೆ ಆಗುತ್ತೆ. ನಮ್ಮ ಸ್ಕೂಲಲ್ಲೂ ಅನ್ನುವಂಥದ್ದು ಹೆಮ್ಮೆ ಇರುತ್ತೆ. ಎಲ್ಲ ಕಡೆಯೂ ಸರ್ಕಾರಿ ಸ್ಕೂಲ್ ಮಕ್ಕಳು ಅಂದ ತಕ್ಷಣ ನಾವು ಸ್ವಲ್ಪ ದೂರಕ್ಕಿಡುವಂಥದ್ದು ಸಾಮಾನ್ಯ ಆಗಿರುತ್ತೆ. ಅಂಥ ಮಕ್ಕಳು ಒಂದು ಹೆಮ್ಮೆ ಪಡುವಂಥದ್ದನ್ನು ಥರ ಮಾಡುವಂಥದ್ದು ನಮಗೂ ಕೂಡ ಒಂದು ಹೆಮ್ಮೆ ಆಗಿರುತ್ತೆ. ಇನ್ನು ಅಶ್ವಥ್, ಆ ವ್ಯಕ್ತಿಯ ಬಗ್ಗೆ ಮೇಜರಾಗಿ ನಾನು ಹೇಳಬೇಕು. ಕನಸು ಕಾಣುವಂಥ ನನ್ನ ಇದೂ ಅದೇ. ಯಾಕಂದರೆ ನಾನು ನನ್ನ ಹುಡುಗರಿಗೆ ಕೂಡ ನಾನು ಹೇಳ್ತೀನಿ, ಕನಸು ನಾನು ಯಾವತ್ತಿದ್ರೂ ರಾಷ್ಟ್ರಪತಿ ಆಗಬೇಕು ಅನ್ನೋ ಕನಸು ಕಾಣ್ತೀನಿ. ಅಟ್ಲೀಸ್ಟ್ ನಾನು ಪಂಚಾಯತ್ ಮೆಂಬರ್ ಆದರೂ ಆಗ್ಬೋದು ಅನ್ನುವಂಥದ್ದು, ಕನಸನ್ನು ಅಷ್ಟು ದೊಡ್ಡದಾಗಿ ಇಡಬೇಕು ಅನ್ನುವಂಥದ್ದು. ಅಂಥ ಒಬ್ಬ ಕನಸುಗಾರ ಅಶ್ವಥ್. ಮತ್ತು ಇಲ್ಲಿರುವ ಬಲಂಜದಲ್ಲಿರುವ ಇಡೀ ಸ್ಕೂಲ್ ಟೀಮ್ ಅವ್ರದ್ದು, ಸಂಸ್ಥೆ ಆಗಿರ್ಬೋದು, ಅಲ್ಲಿರೋ ಸದಸ್ಯರಾಗಿರ್ಬೋದು, ಎಲ್ಲರ ಒಂದು ಅಂದರೆ ನಮ್ಮದು ಅಂದ್ಕೊಂಡು ಮಾಡೋದಿದೆಯಲ್ಲ, ಅದು ಎಲ್ಲ ಕಡೆನೂ ಆಗಲ್ಲ. ಆ ಸಂಘಟನೆ ಅನ್ನೋದು ಅಷ್ಟು ಈಸಿ ಅಲ್ಲ. ಆ ಥರದ ಸಂಘಟನೆ ಒಟ್ಟು ಮಾಡಿಕೊಂಡು ಹುಡುಗರ ಇದು ಆಗ ನಮಗೂ ಕೂಡ ಇದು ಸಿಗುತ್ತೆ. ಅಂದರೆ ಇನ್ನೇನೋ ಮಾಡೋಣ, ಹೊಸದಾಗಿ ಏನೋ ಮಾಡೋಣ ಅಂತ. ಮತ್ತು ನನಗೆ ಕೊಟ್ಟಿರುವಂಥ ಫ್ರೀಡಮ್ ಇಲ್ಲಿ. ನಿಮಗೇನು ಅನಿಸುತ್ತೆ, ನಿಮಗೇನು ಮಾಡಬೇಕು ಅನಿಸುತ್ತೆ ಅದನ್ನು ನೀವು ಮಾಡಿ, ನಿಮಗೇನು ಮೆಟೀರಿಯಲ್ ಬೇಕು ಅದು ನಾವು ಕೊಡ್ತೀವಿ ಅನ್ನುವಂಥದ್ದು. ಯಾಕಂದರೆ ಇದೇ ವೇದಿಕೆ ನಾವು ಹೊರಗಡೆ ಮಾಡೋದಾದರೆ ಕಡಿಮೆ ಅಂತಂದರೆ ಒಂದು 8ರಿಂದ 10 ಲಕ್ಷ ವೇದಿಕೆ ಇದು. ಅಷ್ಟನ್ನು ಒಂದು ಸರ್ಕಾರಿ 75 ಇಯರ್ಸ್ ಒಂದು ಸ್ಕೂಲಿನ ಸಂಭ್ರಮೋತ್ಸವಕ್ಕೆ ಮಾಡ್ತಾರೆ ಅಂತಂದಾಗ ಎಲ್ಲರೂ ಸೇರಿಕೊಂಡು ಮತ್ತು ಆ ಒಂದು ಇದು ಮಾಡುವಂಥದ್ದಂದರೆ ಅದು ಖುಷಿಯ ವಿಷಯ. ಖುಷಿಯಾಗುತ್ತೆ ಇಂಥ ಜಾಗದಲ್ಲಿ ನಾವು ಮಾಡ್ತಾಯಿದ್ವಿ ಅನ್ನುವಂಥದ್ದು. ನಮ್ಮ ಇಡೀ ತಾಲೂಕಿನ ಎಲ್ಲರೂ ಬಂದು ನೋಡಿ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಿದ ಅವರ ಇನ್ನಷ್ಟು ಕನಸುಗಳು ದೊಡ್ಡದಾಗುತ್ತೆ ಅಂತ. ನಾವೊಬ್ಬರು ನಿರ್ದೇಶಕರಾಗಿ ಅಥವಾ ಒಂದು ಕಲಾವಿದರಾಗಿ ನಾವು ಹೇಳ್ತೀವಿ, ಕಲಾವಿದರಿಗೆ ಬೆಂಬಲ ಕೊಡಿ ಅಂತೇಳಿ. ಅದೇ ಥರ ಇಂಥ ಸ್ಕೂಲಲ್ಲಿ ಈ ಥರದ ಒಂದು ಒಡನಾಟ ಮತ್ತು ಹೊಸದಾಗಿ ಏನೋ ಮಾಡ್ತೀವಿ ಅಂತ ಅವರಿಗೆ ನಾವು ಪ್ರೋತ್ಸಾಹಿಸೋಣ. ಯಾಕಂದರೆ ನಾವು ಬಂದು ಅವರ ಬೆನ್ನು ತಟ್ಟಿದರೆ ಇನ್ನೊಂದಷ್ಟು ಕನಸುಗಳು ಉಟ್ಕೊಳ್ಳುತ್ತೆ ಅನ್ನುವಂಥದ್ದು. ಎಲ್ಲಕ್ಕಿಂತ ಈಗ ಸುದ್ದಿ ಮಾಧ್ಯಮಕ್ಕೆ ನನ್ನನ್ನು ಪರಿಚಯ ಮಾಡುವಂಥದ್ದು, ನನ್ನ ಊರಲ್ಲಿ ನಾನು ಇದ್ದೀನಿ ಅನ್ನುವಂಥದ್ದು ಖುಷಿಯಾಗುತ್ತೆ. ಅದು ನನ್ನ ಊರಿನ ಒಂದು ಸ್ಕೂಲಲ್ಲಿ ಇದಾಗ್ತಾಯಿದೆ ಅನ್ನುವಂಥದ್ದು ನನ್ನನ್ನು ಪರಿಚಯ ಮಾಡಿಕೊಟ್ಟಂಥ ಸುದ್ದಿ ಮಾಧ್ಯಮಕ್ಕೆ ಮತ್ತು ವೀಕ್ಷಕ ಬಂಧುಗಳಿಗೆ ಚಿರಋಣಿಯಾಗಿರ್ತೀನಿ, ತಲೆಬಾಗ್ತೀನಿ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಪ್ರತಿಯೊಬ್ಬರು ಬರಲೇಬೇಕು, ಯಾಕಂದರೆ ದೊಡ್ಡ ಸರ್ಪ್ರೈಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಈ ಒಂದು ಸ್ಟೇಜ್ ಸೆಟ್ಟಿಂಗ್. ಈಗ ಅದು ಆ್ಯಕ್ಚುಲಿ ಏನೂ ಅಲ್ಲ, ಜಸ್ಟ್ ಒಂದು 5% ಕೂಡ ಇಲ್ಲ. ಇನ್ನಷ್ಟು ಬಹಳ ವಿಶೇಷವಾದಂಥ ಸ್ಟೇಜ್ ಅಲಂಕಾರ ನಿಮ್ಮ ಕಣ್ಣು ಮುಂದೆಗೆ ನೀವು ನೋಡ್ಬೋದು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಬರಲೇಬೇಕು. ಬಿಕಾಸ್ ಆಫ್ ಚೇತನ್ ಮುಂಡಾಡಿ ಸರ ಅವರ ಕೈ ಚಳಕದೆ ಬರುವಂಥ ಸ್ಟೇಜ್ ಇದು. ಇನ್ನೊಂದು ಇದೀಗ ಇಲ್ಲಿಂದ ಓಕೆ
ಸೊ ನೀವು ಅನೇಕ ಚಿತ್ರಗಳನ್ನ ಮಾಡಿದಂಥವ್ರು, ನಿರ್ದೇಶಕರು ಕೂಡ ಹೌದು. ಸೊ ಮುಂದಿನ ಜನಗಳಿಗೆ ನಿಮ್ಮ ಬೇರೆ ಯಾವುದೆಲ್ಲ ಪ್ರಾಜೆಕ್ಟ್ಸ್ ಇದೆ? ಈಗ ನನ್ನ ಮುಂದೆ ಬರುವಂಥದ್ದು ದಿಗಿಲ್ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಕನ್ನಡ, ತುಳು, ಮಲಯಾಳಂ ಇದರಲ್ಲಿ ದೈವ ಕೋಲದ ಕಾನ್ಸೆಪ್ಟ್ ಮೇಲೆ ಮಾಡಿರುವಂಥದ್ದು. ಮತ್ತು ಅದು ನಾನು ಪ್ರತಿ ಸಾರಿ ಮಾಡುವಾಗ ಹೊಸ್ತನನ ಏನೋ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು. ಆ ಥರದಲ್ಲಿ ಹೊಸ ಸೃಷ್ಟಿ ಮಾಡುವಂಥ ಕತೆ ದೈವಾರಾಧನೆ ಮೇಲೆ ಬರುವಂಥದ್ದು. ಇಲ್ಲಿ ತನಕ ತುಳುನಾಡಲ್ಲಿ ನಡೆಯದೇ ಇರುವಂಥ ಒಂದು ಘಟನೆ ಮುಂದೆ ನಡೀತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಜುಮಾದಿಯ ಕಥೆಯನ್ನು ಇಟ್ಕೊಂಡು, ಜುಮಾದಿ ಮತ್ತು ಜುಮಾದಿ ಬಂಟನ ಕಥೆನ ಹಿಡ್ಕೊಂಡು ನಾನು ಬರ್ತಾಯಿದ್ದೀನಿ. ಅದಕ್ಕೆ ಸದ್ಯದಲ್ಲೇ ಇನ್ನೊಂದು 2 ತಿಂಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಆ ಒಂದು ನಡೀತಾ ಇದೆ ಆ ಕೆಲಸಗಳು. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹಗಳು, ಬೆಂಬಲಗಳು ಬೇಕು ಅನ್ನುವಂಥದ್ದು. ಯಾಕಂತಂದರೆ ನಾನು ಆವಾಗಲೇ ಹೇಳಿದೆ, ನಾವು ಕನಸು ಕಾಣ್ಬೋದು, ಮತ್ತು ನೋಡುವ ವೀಕ್ಷಕರಿಗೆ, ನೋಡುವ ದೇವರುಗಳಿಗೆ ನಾವುಗಳು ಹೊಸ್ತನ ಏನೋ ಕೊಡಬೇಕು ಅನ್ನುವಂಥದ್ದು ಇದ್ದಾಗ ಅದು ನೀವು ಬೆಂಬಲಿಸಿದಾಗ ಮಾತ್ರ ಅದು ಸಾಧ್ಯ ಅನ್ನುವಂಥದ್ದು. ಖಂಡಿತ ನೀವೆಲ್ಲರೂ ನಮಗೆ ಬೆಂಬಲ ಕೊಡ್ತೀರಿ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ನಾವು ಮುಂದಿನ ಹೆಜ್ಜೆನ ಇಡ್ತಾ ಇದ್ವಿ. ಇನ್ನು ವಿಶೇಷವಾಗಿ ಇಲ್ಲಿ ಯಾವ್ಯಾವ ರೀತಿಯಾಗಿ ಅಲಂಕಾರವನ್ನು ನೀವು ಮಾಡ್ತಾ ಇದ್ದೀರಾ? ಡೆಕೋರೇಷನ್ಸ್ ಬೇರೆ ಬೇರೆ, ಅಂದರೆ ಮುಖ್ಯವಾಗಿ ಥೀಮ್, ಯಾವ್ಯಾವ ಥೀಮ್ ಇರುತ್ತೆ? ಮೇಜರ್ ಇಡೀ 3 ಥೀಮ್ ಅಂದರೆ ಕಾನ್ಸೆಪ್ಟ್ಗಳನ್ನು ನಾವು ಮಾಡ್ಕೊಂಡು ಹೋಗಿರುವಂಥದ್ದು. ಒಂದೇ ಮಾತ್ರ 150 ವರ್ಷದ ಒಂದು ಜರ್ನಿನ ತೊಗೊಂಡಿರುವಂಥದ್ದು. ಅದಕ್ಕೆ ನಾವು ಮೇಜರಾಗಿ ಆರ್ಚನ್ನು ಬಳಸ್ಕೊಂಡಿರುವಂಥದ್ದು, ಸೆಲ್ಫಿ ಬೋರ್ಡ್ಗಳನ್ನು ಬಳಸ್ಕೊಳ್ಳುವಂಥದ್ದು. ಆಮೇಲೆ 75 ವರ್ಷದ ಜನ್ರೇಷನ್, ಅಂದರೆ 25 ವರ್ಷ ಜನ್ರೇಷನ್ಗೋಸ್ಕರ ಅವರ ಮೆಮೊರೇಬಲ್ಗೆ ಈ ಸ್ಕೂಲಲ್ಲಿ ಮೆಮೊರಬಲ್ಗೋಸ್ಕರ ಈ ಸ್ಕೂಲಲ್ಲಿ ಅವರು ಬಂದು ಓದಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಸೆಲ್ಫಿ ಸ್ಟ್ಯಾಂಡ್ ಅಂತ, ಅದರಲ್ಲಿ ಎಲ್ಲರೂ ಬಂದು ಸೈನ್ ಹಾಕುವಂಥ, ಈಗಿನ ಮಕ್ಕಳು ಹಳೆಯ 2 ಜನ್ರೇಷನ್ ಮಕ್ಕಳೆಲ್ಲ ಸೈನ್ ಹಾಕುವಂಥದ್ದು. ಮತ್ತು ಅವ್ರು ಮೆಮೊರೇಬಲ್ ಅದು ಇಟ್ಕೊಳ್ಳೋಕ್ಕೆ ಅಂತ ಒಂದು ಫೋಟೋ ಫ್ರೇಮ್ ಮಾಡೋ ಥರದ ಒಂದು ಕಾನ್ಸೆಪ್ಟನ್ನು ಅಲ್ಲಿ ಬುಕ್ಕಿನ ಮೂಲಕ ಅದನ್ನು ಮಾಡಿದ್ವಿ. ಆ ಬುಕ್ಗಳು ಅಷ್ಟೇ ಬಾಲಮಂಗಳ, ಈ ಆಗಿನ ಕಾಲಘಟ್ಟದ ಡಿಂಗ, ಈ ಥರ ಹೆಸರುಗಳನ್ನು ಬಳಸ್ಕೊಂಡು, ಅದಾದ ನಂತರ ಇದು ಕನ್ನಡ ಇದನ್ನು ಹಾಡುಗಳ ಹೆಸರುಗಳನ್ನು ಬಳಸ್ಕೊಂಡು, ಆಮೇಲೆ ಫೋನ್ ಬಂದ ಕಾಲಘಟ್ಟಗಳನ್ನು ಬಳಸ್ಕೊಂಡು, ಈಗಿನ ಕಂಪ್ಯೂಟರ್ ಯುಗನ ಬಳಸ್ಕೊಂಡು, ಈ ಥರ 3 ಬುಕ್ಕು ಜನ್ರೇಷನ್ನ ಕೂಡ ಪರಿಚಯ ಮಾಡುವಂಥದ್ದು ಆ ಥರದಲ್ಲಿ. ಆಮೇಲೆ ಇಲ್ಲಿ ಎಲೆಗಳು, ಹೂಗಳು ಅಂತ, ಅಂದರೆ ಈ ಇಡೀ ಸ್ಟೇಜನ್ನು ನಾನು ಸೃಷ್ಟಿ ಮಾಡಿದ್ದು ಒಂದು ಹೂ ಅನ್ನುವ ಕಾನ್ಸೆಪ್ಟಲ್ಲಿ. ಪ್ರತಿ ಒಂದು ಸ್ಕೂಲಲ್ಲಿ ಉಟ್ಕೊಳ್ಳುವಂಥ ಒಂದು ಮಗು ಒಂದು ಗಿಡ ಆಗಿ ಬರ್ತಾರೆ, ಹೊರಗೆ ಹೂವಿನ ಥರ ಪಸರಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ಸ್ಟೇಜಿನ ಒಂದು ಹೂವಿನ ಕಾನ್ಸೆಪ್ಟನ್ನ ಇಟ್ಕೊಂಡು ನಾವು ಮಾಡಿರುವಂಥದ್ದು. ಮತ್ತು ಫ್ಲ್ಯಾಗ್ಗಳು, ಈಗ ನಾವು ಸೌತಲ್ಲಿ ನೋಡುವಾಗ ದೊಡ್ಡ ದಿಗ್ಗಜ ಪ್ರೋಗ್ರಾಮ್ ಅನ್ನೋವಂಥದ್ದು ಒಂದು ನಮ್ಮದು ಆಳ್ವ ನುಡಿಸಿರಿ ಅಥವಾ ಧರ್ಮಸ್ಥಳ ಮೇಳ ಆಗಿರ್ಬೋದು ಅಥವಾ ದೀಪೋತ್ಸವ ಆಗಿರ್ಬೋದು. ಅಷ್ಟು ದೊಡ್ಡ ಶಕ್ತಿ ಇಲ್ಲದಿದ್ದರೂ ಕೂಡ ಅದಕ್ಕೆ ಹತ್ತಿರವಾಗಿರುವಂಥ ಬೇರೆ ರೂಪದ ಡಿಸೈನ್ಗಳನ್ನು ನಾವು ಫ್ಲ್ಯಾಗ್ಗಳನ್ನು ಬಳಸ್ಕೋತಿದ್ವಿ, ಕಲರ್ಗಳ ಜೊತೆಗೆ ಮಾಡ್ತಿದ್ವಿ. ಮತ್ತು ಕಲರ್ಗಳು ಕೂಡ ಅಷ್ಟೇ, ಎಲ್ಲ ಕಲರ್ಗಳನ್ನು ಅಂದರೆ 12 ಕಲರ್ಗಳನ್ನು ಕೂಡ ನಾವು ಬಳಸ್ಕೊಳ್ಳೋದು ಏನಕ್ಕೆ ಅಂತಂದರೆ ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟು ಅನ್ನುವಂಥದ್ದು. ಅಂದರೆ ಒಂದು ಸ್ಕೂಲ್ ಅನ್ನೋದಕ್ಕೆ ಎಲ್ಲೂ ಜಾತಿ ಅಡಿಪಾಯದೊಳಗೆ ಕೆಲಸ ಮಾಡಲ್ಲ ಅಥವಾ ಓದಲ್ಲ ಅನ್ನುವಂಥದ್ದು. ಅದಕ್ಕೆ ಬೇರೆ ಬೇರೆ ಹೂಗಳು ಬಂದು ಇಲ್ಲಿ ಸೇರ್ಕೋತವೆ ಅನ್ನೋ ಕಾರಣಕ್ಕೋಸ್ಕರ ಆ ಥರ ಬೇರೆ 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 ಕಲ್ಲಗಳ ಜೊತೆಗೆ ಆಟ ಆಡ್ತಿದ್ವಿ. ನಾಡ್ದು ಓಪನಿಂಗ್ಗೆ ಉಪ್ಪಿನ ರಂಗೋಲಿಯನ್ನು ಬಿಡಿಸುವ ಮೂಲಕ ಅದು ಅಷ್ಟೇ. ಇಲ್ಲಿ ಯಾವುದೇ ವಸ್ತು ವೇಸ್ಟ್ ಐಟಮ್ಗಳನ್ನು ಬಳಸ್ಕೊಂಡು ಹೆಂಗೆ ಮಾಡ್ಬೋದು ಅನ್ನೋದು, ಈಗ ಗೇಟ್ ಆಗಿರ್ಬೋದು, ರೀಪರ್ನ ಬಳಸ್ಕೊಂಡು ನಾವು ಮಾತ್ರ ಮಾಡುವಂಥದ್ದು. ಈ ಥರದ ಚಿಕ್ಕದಲ್ಲಿ ಹಳ್ಳಿಯವರು ಕೂಡ ಮಾಡ್ಬೋದು, ನನ್ನ ಇದನ್ನು ನೋಡಿಕೊಂಡು ಬೇರೆ ಹೋದಾಗ ಮಾಡ್ಬೋದು ಅವರು ಕೂಡ ಅಂತ ಅನ್ನುವಂಥದ್ದು. ನಾವು ಇಲ್ಲಿ ಪಾಠನ ಆದಂಗೆ ಆಗುತ್ತೆ, ಮತ್ತು ಅವರ ಮೆಮೊರೇಬಲ್ಗೆ ಬಂದು ನಾವು ಇಲ್ಲಿದ್ವಿ, ಈ ಥರದ್ದು ಒಂದು ನಮಗೆ ನೆನಪಾಯಿತು, ನಮ್ಮ ಸ್ಕೂಲ್ ನೆನಪಾಯಿತು ಅಥವಾ ನಮ್ಮ ಕಾಲಘಟ್ಟ ನೆನಪಾಯಿತು ಅನ್ನೋದನ್ನು ನೆನಪಿಸೋ ಕೂಡ ಇಲ್ಲೇ ಒಂದು ಇದು ಮಾಡ್ತಿದ್ವಿ. ಅಂದರೆ ಈ ಚೌಕಟ್ಟಿನ ಜೊತೆಗೆ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಈ ಕಾನ್ಸೆಪ್ಟನ್ನು ಇಟ್ಕೊಂಡು. ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು, ಬನ್ನಿ ನೋಡಿ ಬೆಂಬಲಿಸಿ ಅಂತ ಅಷ್ಟೇ. ಇನ್ನೊಂದು, ನೀವು ನಿಮ್ಮ ಒಂದು ಕಲೆಯನ್ನು ಇಲ್ಲಿ ನಮ್ಮ ತಾಲೂಕಲ್ಲಿ ಇದೆ ಫಸ್ಟ್ ಅನಿಸುತ್ತಲ್ಲ ಇಲ್ಲಿ ತೋರಿಸುವಂಥದ್ದು. ಬೆಳ್ತಂಗಡಿ ತಾಲೂಕು, ನಾನು ಹುಟ್ಟೂರು ಪಣಕಜೆ, ಮುಂಡಾಡಿ ಗುತ್ತು ಅನ್ನುವಂಥದ್ದು. ನಾನು ಬೆಳ್ತಂಗಡಿಯವನು ಅಂತ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ನನ್ನ 27 ವರ್ಷ ಜರ್ನಿ ಸಿನಿಮಾ ರಂಗ ಮತ್ತು ಕಿರುತೆರೆ ಮತ್ತು ನಾಟಕ ರಂಗ, ಈ 3 ಇದರಿಂದ. ಯಾಕಂದರೆ ನಾನು ರಂಗಾಯಣ ಮುಖಾಂತರ ಬಂದಿರುವಂಥವನು. ನಮ್ಮ ಊರಲ್ಲಿ ನಾನೊಂದು ಇದೇ ಫಸ್ಟ್ ಟೈಮ್ ವೇದಿಕೆಯನ್ನು ಸೃಷ್ಟಿ ಮಾಡುವಂಥದ್ದು. ಮತ್ತು ಆ ವೇದಿಕೆ ಕೂಡ ಒಂದು ಸ್ಪೆಷಲ್ ಅನ್ನುವಂಥದ್ದು. ನಮ್ಮ ಸೌತ್ ಕೆನರಲ್ಲಿ ಈ ಥರದ ಒಂದು ವೇದಿಕೆ ಇಲ್ಲಿ ತನಕ ಸೃಷ್ಟಿಯಾಗಿಲ್ಲ ಅನ್ನುವಂಥದ್ದು. ಯಾಕಂದರೆ ಬದಲಾವಣೆಗಳು ಮಾಮೂಲಿ LEDಗಳ ಪ್ರಪಂಚದಲ್ಲಿ ಎಲ್ಲ ಇದ್ದಾಗ ವಾಪಸ್ ಅವರನ್ನು ಹಳೆ ವೇದಿಕೆಯನ್ನು ಹೆಂಗೆ ಸೃಷ್ಟಿ ಮಾಡ್ಬೋದು ಅನ್ನುವಂಥದ್ದು, ಹಳೆ ಕಾಲಘಟ್ಟದ ಸ್ಟೇಜನ್ನು ನಾವು ಇದು ಮಾಡಿರುವಂಥದ್ದು. ಪ್ಲೈವುಡ್ಗಳನ್ನು ಬಳಸ್ಕೊಂಡು ನಾವು ಮಾಮೂಲು TV ಮಾಧ್ಯಮದಲ್ಲಿ ರಿಯಾಲಿಟಿ ಶೋಗಳಲ್ಲಿ ಏನು ಬಳಸ್ಕೋತೀವಿ ಅಥವಾ ಸಿನಿಮಾದಲ್ಲಿ ಯಾವ ಥರ ಸೆಟ್ಗಳಾಗ್ತೀವಿ ಇದನ್ನು ಇಲ್ಲಿ ಬಳಸ್ಕೊಂಡಿರುವಂಥದ್ದು. ಅದಕ್ಕೆ ಇಲ್ಲಿ ಕೆಲಸಕ್ಕೆ ಕೂಡ ನಾವು ಬೆಂಗಳೂರಂಥ ಅಲ್ಲಿಯ ಕಾರ್ಪೆಂಟ್ರ್ಗಳಾಗಿರ್ಬೋದು,
ಆರ್ಟಿಸ್ಟ್ಗಳಾಗಿರ್ಬೋದು ಅಥವಾ ನಮ್ಮ ಟೈಲರ್ಗಳಾಗಿರ್ಬೋದು, ಕಾಸ್ಟ್ಯೂಮ್ ಹುಡುಗರಾಗಿರ್ಬೋದು, ಎಲ್ಲನೂ ಅಲ್ಲಿಂದೇ ಕರೆಸ್ಕೊಂಡಿರುವಂಥದ್ದು. ಯಾಕಂತಂದರೆ ಅವರಿಗೆ ಇಲ್ಲೇ ಗೊತ್ತು, ನಾವು ಲೋಕಲನ್ನು ಯಾಕೆ ಬಳಸ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ ನಾವು ಹೇಳೋದಕ್ಕೂ. ಅದಕ್ಕೆ ಒಂದು ಸಾರಿ ಇದನ್ನು ನೋಡಿ ಆದ ನಂತರ ಅವರು ಅದನ್ನು ಕಳೀತಾರೆ ಅನ್ನುವಂಥದ್ದು ಆ ಕಾರಣಕ್ಕೋಸ್ಕರ ಅಂತ. ಓಕೆ, ಇನ್ನು ನಿಮ್ಮ ಜರ್ನಿಯನ್ನು ಹೇಳೋದಾದರೆ ಆರಂಭದಿಂದ ಎಲ್ಲಿಂದ ನೀವು ಶುರು ಮಾಡಿದ್ರಿ, ಈಗ ಯಾವ ಥರ ಇದೆ ಅಂತ? ಜರ್ನಿ ವಿನು ಬಲಂಜ ಮುಖಾಂತರ, ಅಂದರೆ ಅವರ ನನ್ನನ್ನು ಫಸ್ಟು ನಾನು ಕಾವ ಮೈಸೂರಲ್ಲಿ, ಇಲ್ಲಿ ಆ್ಯಕ್ಚುಲಿ ಮಡಂತ್ಯ ಪನಕಾಜೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಕೊಂಡು PUC ತನಕ ನಾನು ಮಡಂತ್ಯಾರು ಸೆಕ್ರೆಡ್ ಹಾರ್ಟ್ ಕಾಲೇಜಲ್ಲಿ ನಾನು ಓದಿದೆ. ಅಲ್ಲಿ ಸೆಕ್ರೆಟ್ರಿ ಆಗಿದ್ದಂಥವನು, 100ಗೆ 100% ರಿಸಲ್ಟ್ ತರ್ತೀನಿ ಅಂತ ಹೇಳಿದಂಥವನು, 99% ಎಲ್ಲ ಪಾಸ್, ನಾನು ಒಬ್ಬ ಫೈಲಾಗಿ ಇಲ್ಲಿಂದ ಓಡಿ ಹೋದಂಥ ಹುಡುಗ. ಆನಂತರ ಕಾವದಂಥ ಆರ್ಟ್ ಕಾಲೇಜ್ ಮುಖಾಂತರ ಅಲ್ಲಿ BFA ಆ್ಯಂಡ್ MFA ಇರುವಂಥ ಒಂದು ಕಾಲೇಜು, ಅಲ್ಲಿ ಡಿಗ್ರಿಯನ್ನು ಮುಗಿಸಿ ಅದಾದ ನಂತರ ಮಾಮೂಲು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಗ ವಿನು ಬಲಂಜ್ ಅವರ ಪರಿಚಯ ಆಯಿತು. ಅವರು ಮುಖಾಂತರ ನನ್ನ AJ ಶೇಷಾದ್ರಿ, ಆಗಿನ ಕಾಲಘಟ್ಟದ ಸೂಪರ್ ಡೈರೆಕ್ಟರ್ ಅವರು ಸೀರಿಯಲ್ ಪ್ರಪಂಚಕ್ಕೆ, ಗುರುಗಳ ವಿನು ಬಲಂಜ್ ಅವರ ಗುರುಗಳವರು, ಅವರಿಗೆ ನನ್ನನ್ನು ಪರಿಚಯ ಮಾಡಿದರು. ಹಾಗೆ ಲಾಲಿ ಅನ್ನುವಂಥ ಸೀರಿಯಲ್ ನನ್ನ ಮೊದಲ ಆರ್ಟ್ ಅಸಿಸ್ಟೆಂಟಾಗಿ ಮಾಡಿರುವಂಥ ಸೀರಿಯಲ್. ಅದಾದ ನಂತರ ಜೋಗುಳ, ನನ್ನ ವಿನು ಬಲಂಜ್ ಅವರ ಮೊದಲ ನಿರ್ದೇಶನದ ಸೀರಿಯಲ್, ನನ್ನ ಮೊದಲ ನಿರ್ದೇಶನದ ಕಲಾ ನಿರ್ದೇಶನದ ಸೀರಿಯಲ್ ಕೂಡ ಹೌದು. ಹಾಗೆ ಸೀರಿಯಲ್ ಪ್ರಪಂಚಗಳು ಹಂಗೆ ಮುಂದುವರೆದು ಈಗ ಬರ್ತಿರುವಂಥ ರಾಮಚಾರಿ ತನಕ ನನ್ನ 97 ಸೀರಿಯಲ್ಗಳ ಆರ್ಟ್ ಡೈರೆಕ್ಷನ್ ಆಗಿ ಕೆಲಸ ಮಾಡಿದೆ. ಒಂದು ಹೆಮ್ಮೆ ಅನಿಸುತ್ತೆ, ಕಿರುತೆರೆಯಲ್ಲಿ ಅತಿ ಹೆಚ್ಚು ಕಲಾ ನಿರ್ದೇಶನ ಮಾಡಿದಂಥ 97 ಸೀರಿಯಲ್ ಮಾಡಿದಂಥ ಒಬ್ಬ ಕಲಾ ನಿರ್ದೇಶಕ ನಾನು. ಅದೊಂದು ಹೆಮ್ಮೆ ಇದೆ. ಅದರ ಜೊತೆಗೆ ಅಂತಂದರೆ ನಾಲ್ಕು ತಂತಿ ಮತ್ತು ತಕದಿಮಿತ ಅನ್ನುವಂಥ ಉದಯ TVಯಲ್ಲಿ ಬಂದಂಥ ಸೀರಿಯಲು ಒಂದೇ ಮನೆಯಲ್ಲಿ 68 ಲೊಕೇಶನ್ನ ಮಾಡಿ ಇವತ್ತಿಗೂ ರೆಕಾರ್ಡ್ ಹಂಗೆ ನಿಂತಿದೆ, ಯಾರು ಅದನ್ನು ಬ್ರೇಕ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ರೆಕಾರ್ಡ್ ಮುಖಾಂತರ ಇದೆ. ಅದಾದ ನಂತರ ಸಿನಿಮಾ ರಂಗ, ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಕೊಂಡಿರುವಂಥದ್ದು ಕರಿಯ, ಚಿಗುರು ಕನಸು, ಅಭಿ, ಹೌಸ್ಫುಲ್ ಅನ್ನುವಂಥ ಸಿನಿಮಾ. ಹೌಸ್ಫುಲ್ ನನ್ನ ಇಂಡಿಪೆಂಡೆಂಟಾಗಿ ಆರ್ಟ್ ಡೈರೆಕ್ಟರಾಗಿ ಮಾಡ್ಕೊಂಡಂಥ ಸಿನಿಮಾ. ಅದು ದೊಡ್ಡ ನ್ಯಾಷನಲ್ ಲೆವೆಲಲ್ಲಿ ಸೌಂಡ್ ಮಾಡಿದಂಥ ಸಿನಿಮಾ. ಅಂದರೆ ಒಂದು ಚಾರ್ಲಿ ಚಾಪ್ಲಿನ ಸ್ಟ್ಯಾಚ್ ಮಾಡಬೇಕು ನಾನು ಉಡುಪಿ ಹತ್ರ ಒತ್ತಿನೇನೆ ಅನ್ನುವಂಥ ಜಾಗದಲ್ಲಿ ಒಂದು ಸಾಂಗ್ಗೋಸ್ಕರ ಅನ್ನುವಂಥದ್ದು, ಆ ಒಂದು ಕಾಂಟ್ರವರ್ಸಿ ಮುಖಾಂತರ ಬಂದಂಥ ಸಿನಿಮಾ ಅದು. ಅದಾದ ನಂತರ ಕಿರುತೆರೆಯಲ್ಲಿ ಬಂದಂಥ ಎಲ್ಲ ರಿಯಾಲಿಟಿ ಶೋಗಳು, ಪೇಟೆ ಹುಡುಗಿ ಅಲ್ಲಿ ಲೈಫ್ ಆಗಿರ್ಬೋದು, ಹಳ್ಳಿ ಆಯ್ದ ಪೇಟೆ ಬಂದ ಅಂತ ಆಗಿರ್ಬೋದು, ಅಥವಾ ವೀಕೆಂಡ್ ವಿತ್ ರಮೇಶ್ ಆಗಿರ್ಬೋದು, ಸರಿಗಮಪ, ಕಾಮಿಡಿ ಕಿಲಾಡಿ, ಶಾಸ್ತ್ರದ ಬೆಳಗಿನ ಮುಂಜಾನೆಯ ಶಾಸ್ತ್ರದ ಸೆಟ್ ಆಗಿರ್ಬೋದು, ಅಥವಾ ಲೈಫ್ ಸೂಪರ್ ಗುರು ಅಂತ ರಿಯಾಲಿಟಿ ಶೋ ಆಗಿರ್ಬೋದು, ಬಿಗ್ ಬಾಸ್ ಅನ್ನುವಂಥ ಮೊದಲ ಬಿಗ್ ಬಾಸ್ನ ಸೀಸನ್ ಆಗಿರ್ಬೋದು. ಈ ಥರ ಎಲ್ಲ ರಿಯಾಲಿಟಿ ಶೋ ಎಲ್ಲ ಚಾನಲ್ಗಳು, ಅಂದರೆ ಕಸ್ತೂರಿಯ ಚಾನಲಿಂದ ಹಿಡ್ಕೊಂಡು ಆಗ UTV ಅಂತ ಇತ್ತು, ಆನಂತರ ಉದಯ TV ಬಂದಂಥ ಬಾಲಾಜಿ ಟೆಲಿಫಿಲ್ಮ್ಸ್ ಅನ್ನುವಂಥ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳ ಮುಖಾಂತರ, ಆರ್ಕಾ ಮೀಡಿಯಾದಂಥ ಒಂದು ಪ್ರೊಡಕ್ಷನ್ ಹೌಸ್ ಮುಖಾಂತರ, ಈ ಥರ ಹಲವು ಧಾರಾವಾಹಿಗಳ ಕಲಾ ನಿರ್ದೇಶನ ಮಾಡುವಂಥ ಇದು ಸಿಕ್ತು. ಅದಾದ ನಂತರ ಮಾಮೂಲು ನಾನು ಅದು ಕೂಡ ವಿನು ಬಲಂಜ್ ಅವರ ಮುಖಾಂತರ ನಿರ್ದೇಶಕನಾಗಿ ಹೊರಹೊಮ್ಮಿದೆ. ಆ್ಯಕ್ಚುಲಿ ಮದೀಪು, ನಾನು ವಿನು ಬಲಂಜ್ ಅವರಿಗೆ ಅಂತ ನಾನು ಅವ್ರಿಗೆ ಕತೆ ಸುಮ್ಮನೆ ಹೇಳಿದಾಗ, ಇಲ್ಲ ನೀನು ಮಾಡು ನಿನಗಾಗುತ್ತೆ ಅಂತೇಳಿ ನನ್ನ ಬೆನ್ನು ತಟ್ಟಿ ಒಬ್ಬ ನಿರ್ದೇಶಕನನ್ನಾಗಿ ಸೃಷ್ಟಿ ಮಾಡಿದಂತೂ ನನ್ನ ಗುರುಗಳಾದ ವಿನು ಬಲಂಜ್ ಅವರು. ಅಲ್ಲಿಂದ ಇದು 5ನೇ ಸಿನಿಮಾ ದಿಗಿಲಿಗೆ ತಂದು ನಿಲ್ಲಿಸೀನಿ. ಮುಂದೆ ಏನಾಗುತ್ತೆ ನೋಡಬೇಕು. ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ನಮಗಿತ್ತು ಅಂದರೆ ನಮ್ಮ ಕನಸುಗಳನ್ನು, ನಿಮಗೆ ಹೊಸ ಥರದ ಕಥೆಗಳನ್ನು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಯಾಕಂದರೆ ಇತ್ತೀಚೆಗೆ ಮೊನ್ನೆ ಥರ ಒಂದು ಅನೌನ್ಸ್ ಆಯಿತು, ಸ್ಟೇಟ್ ಔಟ್ ಅನೌನ್ಸ್ ಆಗಿರುವಂಥ ವರ್ಣಪಟಲ ಅನ್ನುವಂಥ ಒಂದು ಆರ್ಟಿಸಮ್ ಬೇಸ್ಡ್ ಕತೆ. ಅದು ಆ ಕತೆ ನಾನು ಮಾಡುವಾಗ ನಾನು 2 ವರ್ಷದ ಕತೆ ಜೊತೆಗೆ ಬೆಳೆದೆ. ಅಂದರೆ ಸರ್ಚ್ ಮಾಡಿಕೊಂಡು ನನಗೆ ಗೊತ್ತಿಲ್ಲ ಆರ್ಟಿಸಮ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಸಿನಿಮಾ ಮುಗಿಯುವಷ್ಟೊತ್ತಿಗೆ ಗೊತ್ತಾಯಿತು ನನ್ನ ತಂಗಿ ಮಗು ಆರ್ಟಿಸಮ್ ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರ ಇತ್ತೀಚೆಗೆ ಸ್ಟೇಟ್ ಔಟ್ ಕೂಡ ಬಂತು. ಈ ಥರ ಒಂದು ವಿಶೇಷತೆ ಇರುವಂಥದ್ದು. ಅಂದರೆ ಆರ್ಟಿಸಮ್ ಅಂದರೆ ಎಷ್ಟು ಜನರಿಗೆ ಗೊತ್ತೇ ಇಲ್ಲ. ನಾವು ಆ ಮಕ್ಕಳನ್ನು ಪೆದ್ರು ಆಗಿರ್ಬೋದು ಅಂತ ಅನ್ಕೋತೀವಿ, ಅಥವಾ ಇನ್ನೇನಾಗಿ. ಆ್ಯಕ್ಚುಲಿ ಅದು ಯಾವುದೂ ಅಲ್ಲ, ಅವ್ರ ಹತ್ರ ಅದು, ಮತ್ತು ಅದೊಂದು ಕಾಯಿಲೆ ಕೂಡ ಅಲ್ಲ ಅನ್ನುವಂಥದ್ದು. ಅವ್ರ ಹತ್ರ ಒಂದು ಅದ್ಭುತವಾದ ಪ್ರತಿಭೆ ಇದೆ. ಅದನ್ನು ತಂದೆ ಆದವರು ಅಥವಾ ತಾಯಿ ಆದವರು ಅದನ್ನು ಹುಡುಕಿದಾಗ ಅವರು ಉತ್ತಮವಾದ ಒಬ್ಬ ವ್ಯಕ್ತಿ ಆಗ್ತಾರೆ. ಇವತ್ತಿನ ಜಗತ್ತಿನಲ್ಲಿ ಸಾಧನೆ ಮಾಡಿದಂಥ ದೊಡ್ಡ ವ್ಯಕ್ತಿಗಳಾಗಿರ್ಬೋದು,
ಅವರೆಲ್ಲರೂ ಆಟಿಸಮ್ ಮುಖಾಂತರ ಬಂದಂಥವ್ರು. ಉದಾಹರಣೆ ಆ್ಯಪಲ್ ಅನ್ನುವಂಥ ಒಂದು ಫೋನನ್ನು ಕಂಡುಹಿಡಿದಂಥ ವ್ಯಕ್ತಿ ಆಟಿಸಮ್ ಬೇಸ್ಡ್ ಇರುವಂಥ ಒಬ್ಬ ವ್ಯಕ್ತಿ. ಆದ ಕಾರಣ ಅಂಥ ಆಟಿಸಮಲ್ಲಿರುವಂಥ ಮಕ್ಕಳನ್ನು ನಾವು ಅವರ ಪ್ರತಿಭೆ ಏನಿದೆ ಅಂತ ಇದು ಮಾಡಿದಾಗ ಖಂಡಿತ ಅವರು ದೊಡ್ಡ ವ್ಯಕ್ತಿಗಳಾಗ್ತಾರೆ. ಮತ್ತು ಅವರು ನಮ್ಮ ಜೊತೆಗೆ ಅವ್ರನ್ನ ಬೆಳೆಸ ನಾವು ಸಪ್ರೇಟ್ ಆಗಿರೋದು ಬೇಡ ಅನ್ನುವಂಥದ್ದು. ಮತ್ತು ಅಂಥ ಮಕ್ಕಳ ತಾಯಿಯಂದಿರು ತುಂಬ ಅದ್ಭುತವಾದ ಮಹಾತ್ಮರು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅಂಥ ಮಕ್ಕಳು ಹೊರಗೆ ಅವರನ್ನು ಪ್ರಪಂಚದ ನೋಡುವ ರೀತಿಯೇ ಬೇರೆ. ಅವರನ್ನು ಹುಚ್ಚರು ಅಂತಾರೆ, ಪೆದ್ರು ಅಂತಾರೆ, ಮತ್ತು ಅದನ್ನೆಲ್ಲ ತಡ್ಕೊಂಡು ಆ ತಾಯಿ ಅದನ್ನು ಬೆಳೆಸೋದಿದೆಯಲ್ಲ, ಅದು ದೊಡ್ಡ ಸಾಧನೆ. ಅಂಥ ಸಾಧಕರಿಗೆ, ಅಂಥ ಒಂದು ಮಹಾತಾಯಿಗಳಿಗೆ ಆ ಸಿನಿಮಾನ ಸಮರ್ಪಣೆ ಮಾಡಿದ್ದೆ. ನಾನು ಅದನ್ನು ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಅವರು ಇಲ್ಲೂ ಶೋ ಮಾಡ್ತೀನಿ ಅಂತ ಹೇಳಿದ್ದಾರೆ, ಒಂದು ದಿನ ಅದನ್ನು ಶೋ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಾನು ಫ್ರೀಯಾಗಿ ಅವ್ರಿಗೆ ಕೊಡ್ತಾಯಿದ್ದೀನಿ. ಅಂದರೆ ಎಷ್ಟೋ ಜನರಿಗೆ ಅದು ಗೊತ್ತಿಲ್ಲ ಅನ್ನುವಂಥದ್ದು, ಮಾಹಿತಿ ಗೊತ್ತಿರಲ್ಲ. ಯಾಕಂದರೆ ಅಂಥ ಸಿನಿಮಾಗಳ ಥಿಯೇಟ್ರಲ್ಲಿ ನೋಡೋಕ್ಕೂ ಸಿಗಲ್ಲ. ಯಾಕಂತಂದರೆ ಅದು ಮಾಮೂಲಾಗಿ ಒಂದೆರಡು ಸಾಂಗು, 2 ಮೂವಿ, 2 ಹಾಡು, 2 ಫೈಟು ಇರುವಂಥ ಸಿನಿಮಾಗಳಲ್ಲ. ಅದು ಭಾವನಾತ್ಮಕವಾಗಿರುವಂಥ ಸಿನಿಮಾಗಳು ಅದೆಲ್ಲ. ಅಂಥ ಸಿನಿಮಾಗಳನ್ನು ನಾವು ನಮ್ಮ ಈಗಿನ ಜನ್ರೇಷನ್ ತೋರಿಸ್ಬೇಕು ಅನ್ನುವಂಥದ್ದು. ಸುಹಾಸಿನಿ ಅಂತ ದೊಡ್ಡ ವ್ಯಕ್ತಿ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಅನ್ನುವಂಥದ್ದು. ಅದು ಯಾವಾಗ ಅಂತ ಇವರೇ ಅನೌನ್ಸ್ ಮಾಡ್ತಾರೆ. ಅದು ಒಂದು ದಿನ ಇಲ್ಲಿ ಶೋನೂ ಆಗುತ್ತೆ ಅನ್ನುವಂಥದ್ದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಒಳ್ಳೆಯ ಅನುಭವ ಮತ್ತು ಒಳ್ಳೆಯ ಮಾಹಿತಿ ಕೊಟ್ಟಿರುವ ತುಂಬ ಧನ್ಯವಾದಗಳು ಸರ್. ಇದರ ಬಗ್ಗೆ ಮಾತಾಡೋಕ್ಕೆ ಇದೀಗ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ ಸರ್ ಇದ್ದಾರೆ. ಸರ್, ನಾವಿಲ್ಲಿ ಬಂದ್ವಿ, ನೋಡಿದ್ವಿ, ಎಲ್ಲ ಕಡೆ ಎಲ್ಲರೂ ಕೂಡ ಬಿಸಿ ಮಕ್ಕಳು ಕೂಡ ಖುಷಿಯಾಗಿದ್ದಾರೆ. ಎಲ್ಲ ಸಂತೋಷದ ವಾತಾವರಣ. ಒಂದು ಸ್ವಚ್ಛತಾ ಕೆಲಸ ಆಗ್ತಾಯಿದೆ, ವಿದ್ಯುತ್ ಅಲಂಕಾರ ಆಗ್ತಾಯಿದೆ, ವೇದಿಕೆ ಸಿದ್ಧತೆ ಆಗ್ತಾಯಿದೆ. ಸೊ ಸದ್ಯಕ್ಕೆ ಪೂರ್ವತಯಾರಿ ಎಷ್ಟರ ಮಟ್ಟಿಗೆ ಆಗಿರುವಂಥದ್ದು ಅಂತ? ಕಾರ್ಯಕ್ರಮ 13 ಮತ್ತು 14ಕ್ಕೆ ನಿಗದಿಯಾಗಿದೆ. ಆಮಂತ್ರಣ ಪತ್ರಿಕೆ ಎಲ್ಲ ವಿತರಣೆ ಆಗಿದೆ. ಆದರೆ ನಮಗೆ ಸಮಯ ಕಡಿಮೆ ಉಂಟೀಗ, ತುಂಬ ಕೆಲಸ ಮಾಡುವಂಥದ್ದು ಬಾಕಿ ಇದೆ. ಆ ಕಡೆಯಿಂದ ವೇದಿಕೆ ಮತ್ತು ಪೆಂಡಾಲ್ ಕೆಲಸಗಳು ಆಗ್ತಾಯಿದೆ. ಮತ್ತು ನಗರಾಲಂಕಾರದ್ದು ಕೆಲಸಗಳು ಸ್ವಲ್ಪ ಬಾಕಿ ಇದೆ. ಅದು 2-3 ದಿವಸದಲ್ಲಿ ನಮ್ಮಲ್ಲಿ ಹಳೆ ವಿದ್ಯಾರ್ಥಿಗಳು ಮತ್ತು ಸಂಘ ಸಂಸ್ಥೆಯ ಸದಸ್ಯರುಗಳು ತುಂಬ ಜನ ಇದ್ದಾರೆ. ಅವರೆಲ್ಲ ಸಹಕಾರದಿಂದ ಅದೆಲ್ಲ ಮಾಡ್ಬೋದು ಅಂತ ಅನಿಸ್ತದೆ. ಒಟ್ಟಾರೆ ಎಲ್ಲರಿಗೊಂದು ಸಂಭ್ರಮದ ವಾತಾವರಣ, ನಮ್ಮ ಶಾಲೆಯನ್ನು ಒಂದು ಅಲಂಕಾರ ಮಾಡಿ ವಿಜೃಂಭಿಸಿ ನೋಡಬೇಕಿರುವಂಥದ್ದು ನಮ್ಮ ಉದ್ದೇಶ. ಇದೀಗ 75 ವರ್ಷ ಆಗಿದೆ. ಆರಂಭದಿಂದ ಈ ದಿನವರೆಗೆ ನೀವು ಅದನ್ನೊಂದು ಪುನರ್ ಅವಲೋಕನ ಮಾಡಿದಾಗ ಎಲ್ಲಿಂದ ಹೇಗೆ ಬಂತು ಅಂತ? ನಮ್ಮಲ್ಲಿ ಇದು ತುಂಬ ಗ್ರಾಮೀಣ ಪ್ರದೇಶ. ಸುಮಾರು 75 ವರ್ಷದ ಹಿಂದೆ ಇಲ್ಲೊಂದು ಶಾಲೆ ಬೇಕು ಎನ್ನುವಂಥದ್ದು ಒಂದು ಸುಂದರ ಕನಸು ಕಂಡದ್ದು ಇವತ್ತು ಅದು ಈ ಸಾಕಾರಗೊಂಡು ಈ ಮಟ್ಟಕ್ಕೆ ಬಂದಿದೆ. ಅದನ್ನು ನಾವು ನೆನೆಸಬೇಕಾದದ್ದು ಸಾಮಾನ್ಯ ಕೋಟಿ ಪಡಿವಾಳರು, ಕಿನ್ನಿಯಾನೆ ಕೋಟಿ ಪಡಿವಾಳರು ಅಂತ ಅವರು ನಮ್ಮ ಗ್ರಾಮದ ಪಟೇಲರಾಗಿದ್ದವರು. ಅವರ ಮಗ ಈಗ ನಮ್ಮ ಜೊತೆ ಇದ್ದಾರೆ, ಯುವರಾಜ್ ಬಿ ಅಂತೇಳಿ. ಅವರು ನಮ್ಮ ಅದರ ಒಂದು ಪೀಳಿಗೆ. ವಿಶಿಷ್ಟ ಏನು ಅಂತ ಹೇಳಿದರೆ, ಅವರು ಶಾಲೆಯನ್ನು ಕೆಳಗಡೆ ಒಂದು ಸಣ್ಣ ಕೊಟ್ಟಿಗೆಯಲ್ಲಿ ಶಾಲೆ ಇತ್ತು. ಅದನ್ನು ಗಮನಿಸಿ, ಇಲ್ಲ ಇದಕ್ಕೊಂದು ಸುಸಜ್ಜಿತವಾಗ ಕಟ್ಟಡ ಆಗಬೇಕಂತ ಹೇಳೋ ದೃಷ್ಟಿಯಿಂದ ಆಗ ಇಲ್ಲಿ ಒಬ್ಬರು ಶಾನ್ಭಾಗ್ರಿದ್ದರು, ಭೋಜರಾವ್ ಅಂತೇಳಿ. ಅವರು ಈ ಒಂದು ಸ್ಥಳವನ್ನು ಗುರುತಿಸಿಕೊಟ್ಟರು. ಇದು ಸರ್ಕಾರಿ ಸ್ಥಳ. ಸುಮಾರು 5 ಎಕರೆ 62 ಸೆನ್ಸ್ ಜಾಗ ಈ ಶಾಲೆಗೆ ನಮಗಿದೆ. ಎಲ್ಲೂ ಕೂಡ ಅಷ್ಟು ಒಂದು ಸ್ಥಳಾವಕಾಶದ ಶಾಲೆಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಇಲ್ಲ ಮೇಡಮ್. ಅದರ ಮೇಲೆ ಅವರ ನೇತೃತ್ವದಲ್ಲಿ ಆಗಿನ ಅದರ ಒಂದು ಸಂದರ್ಭದಲ್ಲಿ ಈ ಒಂದು ಶಾಲೆಯನ್ನು ಕಟ್ಟಿ ಇಲ್ಲಿ ಮಕ್ಕಳಿಗೆ ಒಂದು ವಿದ್ಯಾವನ್ನು ಕಲಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ ಮೇಲೆ ತುಂಬ ಜನ ಶ್ರಮ ಪಟ್ಟಿದ್ದಾರೆ. ಅವರ ಜೊತೆಯಲ್ಲಿ ಇಲ್ಲಿನ ಗಣ್ಯರುಗಳು ಸಹಕಾರ ಕೊಟ್ಟ ಕಾರಣ ಇಷ್ಟು ಈ ಶಾಲೆಯ ಮಧ್ಯದ ಒಂದು 4 ಕೋಣೆಗಳು ತಯಾರಾದದ್ದು. ಅದರ ಮೇಲೆ ಇಲ್ಲಿ ವಸಂತ ಸಾಲ್ಯಾನ್ರು ಅಂತೇಳಿ ಅವರು ಇದರ STMC ಅಧ್ಯಕ್ಷರಾಗಿದ್ದರು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು. ಅವರ ಕೊಡುಗೆ ಕೂಡ ಮಂಡಲ ಪ್ರಧಾನರಾಗಿದ್ದವರು, ಅವರು ನಮ್ಮ ಬಳಂಜ ಮಂಡಲದ್ದು. ಅವರ ಕೊಡುಗೆ ಕೂಡ ತುಂಬ ಇದೆ. ಅವರು ಈ ಶಾಲೆಗೆ ಸರ್ಕಾರದ ಮಟ್ಟದಿಂದ ಏನೆಲ್ಲ ಸೌಲಭ್ಯಗಳು ಬೇಕು ಅದನ್ನೆಲ್ಲ ದೊರಕಿಸಿಕೊಡಲು ಪ್ರಯತ್ನವನ್ನು ಪಡಿದ್ದಾರೆ. ಅದೇ ರೀತಿ ದನ ಪೂಜಾರಿ ಅಂತೇಳಿ ಅವರು ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದವರು, STMC ಅಧ್ಯಕ್ಷರಾಗಿದ್ದವರು ಈ ಶಾಲೆದ್ದು. ಅವರ ಕೊಡುಗೆ ಕೂಡ ತುಂಬ ಇದೆ. ಉದಾರ್ಮ ಪಡಿವಾಳರು, ಚಂದ್ರರಾಜ್ ಪೋವಣಿಯವರು, ರಮಾನಾಥ್ ಶೆಟ್ಟರು, ಸತೀಶ್ ಕೆ ಅವರು ಎಲ್ಲರೂ ಕೂಡ ಈ ಶಾಲೆಗೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಈ ಶಾಲೆಯಿಂದ ತುಂಬ ಜನ ಕಲಿತು ಹೋದವರು ಇವತ್ತು ಅವರವರ ಕ್ಷೇತ್ರದಲ್ಲಿ ಗಣನೀಯ ಹಳೆ ವಿದ್ಯಾರ್ಥಿಗಳು ಕೂಡ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಶಾಲೆಯನ್ನು ಕಲಿತು ಹೋದವರು ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಒಂದು ವಿಶಿಷ್ಟ ಸಾಧನೆಯನ್ನು ಮಾಡಿದವರು ಇದ್ದಾರೆ. ನಮ್ಮ ವಿನು ಬಳಂಜ್ ಅಂತೇಳಿ ಅವರು ಕಿರುತೆರೆಯ ನಿರ್ದೇಶಕರು, ಒಳ್ಳೆ
ಆ ಕ್ಷೇತ್ರದಲ್ಲಿ ಒಂದು ಗುರುತಿಸಲ್ಪಟ್ಟ ಒಬ್ಬರು ನಿರ್ದೇಶಕರು, ಅವರು ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿ. ಅದೇ ರೀತಿ ನಮ್ಮ ಅಶ್ವಥ್ ಹೆಗ್ಡೆ ಅವರು ಇಲ್ಲಿ ಕುಳಂಜೇಡು ಗುಟ್ಟು ಅಂತೇಳಿ ಅಲ್ಲಿನ ಒಬ್ಬ ಮನೆತನದ ಒಬ್ಬ ಹುಡುಗ. ಈಗ ಇಲ್ಲಿಯ ಶಾಲೆಯಲ್ಲಿ ಕಲಿತ ಮೇಲೆ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿ ಈಗ ದುಬೈಯಲ್ಲಿ ಒಂದು ಉದ್ಯಮವನ್ನು ಮಾಡ್ತಾಯಿದ್ದಾರೆ. ಅವರು ಈ ಶಾಲೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಮಾಡಿದ್ದು ಈ ರಿನೋವೇಷನ್ ವರ್ಕ್ಗಳು, ಈ ಎದುರಿನ ಗೋಪುರಗಳು, ಒಳಗಡೆ ಟೈಲ್ಸ್ ಹಾಕಿದ್ದು, ಪೇಂಟಿಂಗು, ಮತ್ತೀಗ ಸ್ವಾಗತ ಗೋಪುರ ಎದುರುಗಡೆ ಆಗ್ತಾ ಉಂಟು ಮೇಡಮ್. ಇದು ಕೂಡ ಅವರ ಕೊಡುಗೆ. ಅದರ ಜೊತೆಯಲ್ಲಿ ಎಲ್ಲ ತುಂಬ ಹಳೆ ವಿದ್ಯಾರ್ಥಿಗಳು, ನಮ್ಮ ಸತೀಶ್ ರೈ ಬಾರ್ದರ್ಕ ಅವರು ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮನೋಹರ್ ಬಳಂಜ ಅಂತೇಳಿ ಅವರು ನಮ್ಮ ಪತ್ರಕರ್ತರವರು, ನಮ್ಮ ವಿಜಯವಾಣಿಯಲ್ಲಿ ಪತ್ರಕರ್ತರಾಗಿದ್ದಾರೆ. ಅವರು ಕೂಡ ಅವರು ರೋಟರಿ ಕ್ಲಬ್ಬಿನಲ್ಲಿ ಅಧ್ಯಕ್ಷರಾಗಿದ್ದಾಗ ರೋಟರಿ ಕ್ಲಬ್ಬಿನ ಮೂಲಕ ಕೂಡ CSR ಫಂಡಿನಿಂದ ನೋಡಿ ಇದ್ದಲ್ಲಿ ಎದುರುಗಡೆ ಕಾಣುವಂಥದ್ದು ಚಪ್ಪರಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತು ತುಂಬ ಜನ ಹಳೆ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅವರವರ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದವರು. ಇನ್ನು ನಾಡಿದ್ದು ಕಾರ್ಯಕ್ರಮಕ್ಕೆ ಯಾರೆಲ್ಲ ಅತಿಥಿಗಳು ಬರ್ತಾರೆ, ಹೇಗೆ ಕಾರ್ಯಕ್ರಮ ರೂಪುರೇಷೆ ಆಗಿದೆ ಅಂತ? 2 ದಿನದ ಕಾರ್ಯಕ್ರಮಗಳು. 1ನೇ ದಿವಸದಲ್ಲಿ ನಾವು ಅಮೃತ ಮಹೋತ್ಸವ ಅಂತ ಮಾಡ್ತಾ ಇದ್ದೇವೆ. ಅಲ್ಲಿ ಸನ್ಮಾನ್ಯ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ರಾಜಶ್ರೀ ವೀರೇಂದ್ರ ಹೆಗ್ಡೆ ಅವರು ಬಂದು ಉದ್ಘಾಟನೆ ಮಾಡ್ತಾರೆ. ನಮ್ಮ ಶಾಸಕರು ಹರೀಶ್ ಪೂಂಜರು ಇರ್ತಾರೆ. ಅದೇ ರೀತಿ ಸರ್ಕಾರದ ಪ್ರತಿನಿಧಿಗಳು, ನಮ್ಮ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು, ಅದೇ ಮೇಲೆ ನಮ್ಮ ಶಿಕ್ಷಣ ಇಲಾಖೆ ಸಚಿವರು ಮಧು ಬಂಗಾರಪ್ಪ ಅವರು, ನಮ್ಮ ಸಂಸದರು ಕ್ಯಾಪ್ಟನ್ ವಿಜೇಶ್ ಚೌಟ ಅವರು, ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳು MLCಗಳು. ಅದೇ ರೀತಿ ನಾವು ವಿಶೇಷವಾಗಿ ನಮಗೆ ಮೋಹನ್ ಆಳ್ವ ಅವರು ಕೂಡ ತುಂಬ ಕೊಡುಗೆ ಇದೆ ಈ ಶಾಲೆಗೆ. ಈಗ ಮುಂದೆ ಕೂಡ ನಮ್ಮ ಶಾಲೆಗಳ ಮಕ್ಕಳಿಗೆ ಬೇಕಾದಂಥ ಪೀಠೋಪಕರಣಗಳನ್ನು ಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ. ಅವರು ಭಾಗವಹಿಸ್ತಾ ಇದ್ದಾರೆ. ಅದರ ಮೇಲೆ ಶಶಿಧರ್ ಶೆಟ್ಟಿ ಅವರು ಉದ್ಯಮಿಗಳು ಬರೋಡದಲ್ಲಿ, ಮತ್ತು ಇಲ್ಲಿಯ ನಮ್ಮ ನೆರೆ ಊರಿನವರೇ, ಅವರು ಕೂಡ ನಮ್ಮ ಶಾಲೆಗೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಮುಂದೆ ಕೂಡ ಕೊಡಲಿಕ್ಕಿದ್ದಾರೆ. ಅವರನ್ನು ನಾವು ವಿಶೇಷ ಆಹ್ವಾನಿತರಾಗಿ ಕರೆದಿದ್ದೇವೆ. ಸುಮಂತ್ ಕುಮಾರ್ ಜೈನ್ ನಮ್ಮ ಪ್ರತಿಷ್ಠಿತ ಗುರಾನ್ಕೆರೆ ಎಕ್ಸೆಲ್ ವಿದ್ಯಾಸಂಸ್ಥೆ ಅಧ್ಯಕ್ಷರು, ಅವರು ಕೂಡ ನಮ್ಮ ಶಾಲೆಗೆ ನಮ್ಮ ಆಟೋ ಸ್ಪರ್ಧೆಗೆ ಇರ್ಬೋದು ಪ್ರತಿಯೊಂದು ಕೋರಿಕೆ ಕೂಡ ಸ್ಪಂದನೆ ಕೊಟ್ಟು ನಮಗೆ ಸಹಕಾರ ಕೊಡ್ತಾಯಿದ್ದಾರೆ. ಅವರನ್ನು ನಾವು ವಿಶೇಷ ಆಹ್ವಾನಿತರಾಗಿ ಕರೆದಿದ್ದೇವೆ. ಮಧ್ಯಾಹ್ನ ನಂತರ ಮಕ್ಕಳ ಕಾರ್ಯಕ್ರಮ ಇದೆ. ಮಧ್ಯಾಹ್ನ ನಮ್ಮ ಶಾಲಾ ಮಕ್ಕಳು ಸುಮಾರು 198 ಮಕ್ಕಳಿದ್ದಾರೆ, LKG ಇಂದ ಪ್ರಾರಂಭವಾಗಿ SSLC ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಅವರು ಕೊಡ್ತಾರೆ. ಅದರ ಜೊತೆಯಲ್ಲಿ ಅದರ ನಂತರ ಸಂಜೆ ನಮ್ಮ ಮಂಗಳೂರಿನ ಒಂದು ದೇವದಾಸ್ ಕಾಪಿ ಕಾರ್ಡ್, ಅವರು ತುಂಬ ಹೆಸರುವಾಸಿ ಒಂದು ನಾಟಕ ತಂಡ ಇದೆ. ಅವರು ಬಂದು ಅವರ ಒಂದು ಬಾರು ಬೇಡಿಕೆಯ ಒಂದು ನಾಟಕವನ್ನು ಪುದರ್ದಿತ್ತಿಜಿ ಅಂತ ಹೇಳೋದನ್ನು ಕೂಡ ಇಲ್ಲಿ 13 ತಾರೀಕಿಗೆ ಕಾರ್ಯಕ್ರಮ ಇದೆ. 14ಕ್ಕೆ ಬೆಳಿಗ್ಗೆ ಗುರುವಂದನೆ ಅಂತ ನಮ್ಮಲ್ಲಿ ಕೆಲಸ ಮಾಡಿದ ಮತ್ತು ಇಲ್ಲಿಂದ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಜೊತೆಯಲ್ಲಿ ಮಕ್ಕಳಿಗೆ ಕೂಡ ನಮ್ಮ ಶಾಲಾ ಮಕ್ಕಳು ಅವರಿಗೆ ಸಂಸ್ಕಾರಗಳು ಬರಬೇಕು, ನೆನಪನ್ನು ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಈ ಕಲ್ಪನೆಯೊಂದಿಗೆ ತಮ್ಮ ತಂದೆ ತಾಯಿಯನ್ನು ಗೌರವಿಸಬೇಕು, ಗುರುವನ್ನು ಗೌರವಿಸಬೇಕು, ಆ ಮೂಲಕ ಶಿಕ್ಷಣ ಕೊಟ್ಟ ಶಾಲೆಯನ್ನು ಕೂಡ ಗೌರವಿಸಬೇಕು ಎನ್ನುವ ಕಲ್ಪನೆ ಅಡಿಯಲ್ಲಿ ಅದೊಂದು ಮಾಡ್ತಾಯಿದ್ದೇವೆ. ಮಧ್ಯಾಹ್ನ ಮೇಲೆ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಒಂದು ನಮ್ಮ ಕಾಂತಾರ ಖ್ಯಾತಿಯ ದೀಪಕ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಪ್ರಕಾಶ್ ತುಮಿನಾಡು ಬರ್ತಾ ಇದ್ದಾರೆ, ಒಂದು ತೆಲುಗಿದ ಬರ್ಬ ಕಾರ್ಯಕ್ರಮ ಮಾಡ್ತಾರೆ. ಅದೇ ರೀತಿ ನಮ್ಮ ಅರೆಹೊಳೆ ಪ್ರತಿಷ್ಠಾನದ ತಂಡದಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಒಟ್ಟಾರೆ ಸಂಭ್ರಮವನ್ನು ಮಾಡಬೇಕು. ಎಲ್ಲ ಮಕ್ಕಳು, ಎಲ್ಲ ಹಳೆ ವಿದ್ಯಾರ್ಥಿಗಳು, ಎಲ್ಲ ನಮ್ಮ ನಾಗರಿಕರು ಮತ್ತು ಎಲ್ಲ ಬಂಧುಗಳು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಾವು ಸಂತೋಷದಿಂದ ಈ ಆಚರಣೆ ಮಾಡಬೇಕು ಅಂತ ನಮ್ಮದೊಂದು ಸಂಕಲ್ಪ ಇದೆ ಮೇಡಮ್. ನಮ್ಮ ಈ ಕಾರ್ಯಕ್ರಮದಲ್ಲಿ ಸುಮಾರು 4,000 ರಿಂದ 5,000 ಜನ ಭಾಗವಹಿಸುವ ನಿರೀಕ್ಷೆ ಇದೆ ಮೇಡಮ್. ಈ ಸಂದರ್ಭದಲ್ಲಿ ನಾವು ಊಟೋಪಚಾರಕ್ಕೆ ಸಂಬಂಧಪಟ್ಟಾಗೆ ಮಾನ್ಯ ನಮ್ಮ ಬೆಳ್ತಂಗಡಿಯ ಒಬ್ಬರು ಜನನಾಯಕ ರಕ್ಷಿತ್ ಶಿವರಾಮ್ ಅವರು ಸಂಪೂರ್ಣ ಅದರ ಒಂದು ವೆಚ್ಚವನ್ನು ಭರಿಸಿಕೊಡ್ತೇನೆ ಅಂತೇಳಿ ನಮಗೆ ಇದು ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಮೊದಲು ಕೂಡ ನಮ್ಮ ಶಾಲೆಗೆ ಅವರ ಬೆಸ್ಟ್ ಫೌಂಡೇಶನ್ ಮೂಲಕ ಮಕ್ಕಳಿಗೆ ಬೇಕಾದಂಥ ಸೌಲಭ್ಯ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ನಾಳಿದ್ದು ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಚ್ಛೆಪಡ್ತೇನೆ. ಇದೀಗ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ರಂಗಸ್ವಾಮಿ ಸರ್, ಇದೀಗ ಶಾಲೆ ಫುಲ್ಲು ನಳಿಸ್ತಾ ಇದೆ, ಎಲ್ಲ ಕಡೆ ಸಂಭ್ರಮವಾದ ವಾತಾವರಣ. ನೀವು ಬಂದಿಲ್ಲಿ ಎಷ್ಟು ವರ್ಷ ಆಯಿತು? ಇದೀಗ ಈ 75 ವರ್ಷ ಆಗಿದೆ. ಈ ಸಂಭ್ರಮ ಬಗ್ಗೆ ನಿಮ್ಮ ಒಂದು ಮಾತು. ನಾನು ಬಂದು 2025 ಆಗಸ್ಟ್ 22ನೇ ತಾರೀಕು ಬಂದೆ. ಈ ಹೋದ 25 ಆಗಸ್ಟ್ ತಿಂಗಳಿಗೆ ನನಗೆ 1 ವರ್ಷ ಭರ್ತಿ ಆಯಿತು.
ನಾನು ಸಾಧಾರಣ ಇದೇ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ವ್ಯಕ್ತಿ ನಾನು. ನಮ್ಮ ದಾಖಲೆಗಳು ಇದೇ ಗ್ರಾಮದಲ್ಲಿ ಇದ್ದವರು, ನಾವು ಇಲ್ಲೇ ಪಕ್ಕದಲ್ಲಿ ವಾಸವಾಗಿದ್ದೆ. ನಾನು ಈ ಶಾಲೆಗೆ ಬಂದ ಮೂಲ ಉದ್ದೇಶ ಏನಂದರೆ, ಈ ಶಾಲೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆಯ ಬೋಧನೆಯನ್ನು ಕೊಡಬೇಕು, ಈ ಶಾಲೆ ಇನ್ನೂ ಒಂದು ಅಭಿವೃದ್ಧಿಯನ್ನು ಪಡಿಬೇಕು ಅಂತಕ್ಕಂಥದ್ದು ನನ್ನ ಒಂದು ಕನಸಾಗಿತ್ತು ನಾನು. ಮತ್ತು ಇಲ್ಲಿ ನಾವು ಅಮೃತ ಮಹೋತ್ಸವ ಪ್ರಾರಂಭ ಮಾಡಲಿಕ್ಕೆ ಒಂದು 2 ತಿಂಗಳ ಮುಂದೆ ಯೋಜನೆಯನ್ನು ಮಾಡಿಕೊಂಡಿದ್ದರು. ನಾನು ಬಂದ ಅವಧಿಯಲ್ಲಿ ಕೂಡ ಅದೇನು ಪ್ರಸ್ತಾಪ ಇರಲಿಲ್ಲ. ಅದಾದ ನಂತರ ಈಗ 1-2 ತಿಂಗಳ ನಂತರ ಒಂದು ಪ್ರಸ್ತಾಪ ಬಂತು. ಆಗ ಗೌರವಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀಯುತ ಸುರೇಶ್ ಶೆಟ್ಟರನ್ನ ಆಯ್ಕೆ ಮಾಡಿಕೊಂಡ್ರು. ಮತ್ತು ಅಧ್ಯಕ್ಷರನ್ನು ಮೊದಲು ಆಯ್ಕೆ ಮಾಡಿ ಆಲ್ರೆಡಿ ಆಗಿತ್ತು, ಚಂದ್ರಶೇಖರ್ ಪಿ ಕೆ ಅಂತೇಳಿ. ಅದಾದ ನಂತರ ನಾನು ಬಂದಾಗ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಸಂತೋಷ್ ಕೋಟ್ಯಾನ್ ಅಂತ ಹೇಳಿದರು. ಅದಾದ ಮೇಲೆ ಇವರು ನಮ್ಮ ಹರೀಶ್ ವೈ ಚಂದ್ರಮ್ಮ ಅವರು ಅಧಿಕಾರವನ್ನು ವಹಿಸ್ಕೊಂಡ್ರು. ಅವರು ಅಧಿಕಾರವನ್ನು ವಹಿಸ್ಕೊಂಡಾದ ನಂತರ ಈ ಒಂದು ಅಮೃತ ಮಹೋತ್ಸವವನ್ನು ಬಹಳ ಚೆಂದಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ಕನಸಾಗಿತ್ತು. ಮತ್ತು ಅದಕ್ಕೆ ನಾವು ಸ್ಫೂರ್ತಿಯಾಗಿ ನಮ್ಮ ಏನು SDMC ಅವರು ಮತ್ತು ಪೋಷಕರು ಕೂಡ ಅದಕ್ಕೆ ಸ್ಪಂದನೆಯನ್ನು ಕೊಡ್ತಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈ ಥರದ ಸಂಭ್ರಮ ಅಂದರೆ ಒಂದು ಅಮೃತ ಹಬ್ಬದ ರೀತಿಯಲ್ಲಿ ಆಗ್ತಕ್ಕಂಥದ್ದು ಮಕ್ಕಳಿಗೆ ಹೆಚ್ಚು ನನಗೆ ಒಂದು ಖುಷಿಯಾಗಿದೆ. ಯಾಕೆಂದರೆ ನಮ್ಮ ಮಕ್ಕಳಿಗೆ ಅವರು ಪಾಠ ಪ್ರವಚನವನ್ನು ಕೊಡ್ತೇವೆ, ಅದರ ಒಟ್ಟಿಗೆ ನಮಗೆ ಮಕ್ಕಳಿಗೆ ಒಂದು ಹಬ್ಬ ರೀತಿಯಲ್ಲಿ ಮಾಡಬೇಕಂದ್ರೆ ನಮ್ಮ ಅಮೃತ ಮಹೋತ್ಸವ ಸಮಿತಿ, SDMC ಮತ್ತು ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳು ಮತ್ತು ಈ ಗ್ರಾಮಕ್ಕೆ ಸಂಬಂಧಪಟ್ಟಿರ್ತಕ್ಕ ಎಲ್ಲ ಸಂಘ ಸಂಸ್ಥೆಯವರ ಒಂದು ಸಹಕಾರ ಬಹಳ ಅತಿ ಮುಖ್ಯವಾಗಿರ್ತದೆ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವಾಗಲೂ ಕೂಡ ನಾವು ಅದನ್ನು ಕಲಿಸ್ತೇವೆ, ಇದನ್ನು ಕಲಿಸ್ತೇವೆ, ಯಾವಾಗಲೂ ಮೆಂಟಲಿಗೆ ತುರುಗಿಸ್ತಾ ಇರ್ತೇವೆ. ಆ ಸರ್ಕಾರವನ್ನು ಕೊಡ್ತದೆ ಏನು ಹೇಳ್ತದೆ ಅಂತ ಹೇಳಿದ್ರೆ, ಸರ್ಕಾರ ನಮ್ಮ ಪಠ್ಯಪುಸ್ತಕದ 50% ಇದಾದರೆ B ಪಾರ್ಟ್ 50% ಕೊಡ್ತದೆ. ಆಗ ಮಗುವಿಗೆ ಒಂದು ಮನೋರಂಜನೆ ಆಗ್ತದೆ. ಇಂಥ ಒಂದು ಅವಕಾಶ ಸಿಗ್ತಕ್ಕಂಥದ್ದು ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಬಹಳ ಅಪರೂಪ. ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ ಮೂಲ ಉದ್ದೇಶ ಇಲ್ಲಿಯ ಎಜುಕೇಷನ್ ಹೇಗೆ ಇದೆ ಅಂತಕ್ಕಂಥ ತಿಳ್ಕೊಳ್ಬೇಕಂತೇಳಿ ಬಂದ ವ್ಯಕ್ತಿ ನಾನು. ಅದಕ್ಕೆ ಹೋಲಿಸಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಶಿಕ್ಷಣಕ್ಕೆ ತುಂಬ ಒತ್ತನ್ನು ನಮ್ಮ ಡಿಪಾರ್ಟ್ಮೆಂಟು ಆಗಿ ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ, ನಮ್ಮೆಲ್ಲರೂ ಕೂಡ ತುಂಬ ಒತ್ತನ್ನು ಕೊಡ್ತಾರೆ. ಅದು ನನಗೆ ಭಾಳ ಖುಷಿ. ಮತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ಅಮೃತ ಮಹೋತ್ಸವ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಬಹಳ ನಾನು ಖುಷಿಯನ್ನು ಪಟ್ಟಿದ್ದೇನೆ ಅಂತ ಹೇಳಿದ್ರೆ ಮೇಡಮ್, ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಇಲಾಖೆಯಲ್ಲಿ ನಮಗೆ ಮ್ಯಾನೇಜ್ಮೆಂಟಿಗೆ ಮಾತ್ರ ಸ್ವಲ್ಪ ಒಂದು ದುಡ್ಡು ಕೊಟ್ಟೋದು ಬಿಟ್ಟರೆ ಇಂಥ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಅನುದಾನಗಳು ಬರೋದಿಲ್ಲ. ಇದಕ್ಕೇನಾದರೂ ನಾವು ತಗೊಳ್ಬೇಕಂದ್ರೆ ಈ ಥರದಲ್ಲಿ ತಗೊಳ್ಬೇಕಂದ್ರೆ ಜನಪ್ರತಿನಿಧಿಗಳ ಶಾಸಕರು ಇರ್ಬೋದು, MLCಗಳು ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಇದರ ಮೂಲಕ ನಾವು ಅನುದಾನಗಳನ್ನು ತಕ್ಕೊಂಡು ನಾವು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನನಗೆ ಒಂದು ಇಂಥ ಕಾರ್ಯಕ್ರಮಕ್ಕೆ ನಾನು ಮೂಲ ಉದ್ದೇಶ ಇಟ್ಕೊಂಡು ಬಂದದ್ದು ಏನಂದರೆ, ಇಲ್ಲಿ ಮೊದಲಿಗೆ ನಾನು ಬಂದಾಗ ಒಂದು ಶಿಕ್ಷಣ ಟ್ರಸ್ಟ್ ಕಡೆಯಿಂದ LKGಯನ್ನು ಓಪನ್ ಮಾಡಿದರು. ಅದಾದ ಮೇಲೆ ಆ ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭ ಮಾಡಿ ಆ ಮಕ್ಕಳನ್ನು ನಮಗೆ ಬಂದ ಸ್ಟಾರ್ಟಿಂಗಲ್ಲಿ ನನಗಿದ್ದದ್ದು ಕೇವಲ 5 ಮಕ್ಕಳು ಮಾತ್ರ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ. ಅದಾದ ನಂತರ ಅವರು ಕೂಡ ಅವರ ಯೋಜನೆ ಇತ್ತು, ನಮ್ಮ ಕಮಿಟಿ ವರ್ಗದಲ್ಲಿ ಯೋಜನೆ ಇತ್ತು, ನಮ್ಮ ಮಕ್ಕಳನ್ನು ಸ್ಟ್ರೆಂತ್ ಜಾಸ್ತಿ ಮಾಡಬೇಕು, ಆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಂತ ಅಂದಾಗ ಆಗ ಒಂದು LKGಯಲ್ಲಿ 24 ಮಕ್ಕಳಿದ್ದರು. ನಾನು ಬಂದಾಗ ನಾನೇ ಅದನ್ನೆಲ್ಲ ಅಡ್ಮಿಷನ್ ಮಾಡಿಕೊಂಡದ್ದು. ಬಟ್ ನಮ್ಮ ಕಮಿಟಿಯವರು ಮತ್ತು ಹಳೆ ವಿದ್ಯಾರ್ಥಿಗಳ ಸಹಕಾರ ಮತ್ತು ನಮ್ಮ ಟ್ರಸ್ಟಿನ ಸಹಕಾರದಿಂದ ಈಗ 24 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದರು. ಅದಾದ ನಂತರ ಅವರ ಪ್ರಮೋಷನ್ UKGಗೆ, ಈಗ LKGಯಲ್ಲಿ 23 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಈ ಒಂದು ಸಿಚುಯೇಷನಲ್ಲಿ ನನಗೇನು ಇಷ್ಟ ಆದದ್ದು ಏನಂತ ಹೇಳಿದ್ರೆ, ನಾವು ಎಷ್ಟು ಬೋಧನೆಯನ್ನು ಮಾಡ್ತೇವೋ ಅದರ ಒಟ್ಟಿಗೆ ಮಕ್ಕಳೊಂದು ಖುಷಿಯನ್ನು ಪಡಬೇಕು. ಈ ಒಂದು ಸಂಭ್ರಮಾಚರಣೆಯನ್ನು ಮಕ್ಕಳಿಗೆ ಬಾಳಬೇಕು ಅಂತೇಳಿ ನಾವು ವಿನಂತಿ ಮಾಡಿಕೊಂಡಾಗ ನಮ್ಮೆಲ್ಲ ಸಂಘ ಸಂಸ್ಥೆಯವರೆಲ್ಲ ಒಟ್ಟಾಗಿ ಒಂದು ಮೀಟಿಂಗನ್ನು ಮಾಡಿಕೊಂಡು ಅದರಲ್ಲಿ ನಮ್ಮ ಮಕ್ಕಳಿಗೆ ಏನು ಶೈಕ್ಷಣಿಕೇತರ ಚಟುವಟಿಕೆಗಳು ಇವೆಲ್ಲ ನೋಡಿ, ಮೊದಲಿಗೆ ನಮ್ಮ ಮಕ್ಕಳಿಗೆ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಪಠ್ಯೇತರ ಚಟುವಟಿಕೆ. ನಾವು ಯಾವಾಗಲೂ ಕೂಡ 4 ರೂಮಲ್ಲಿ ಪಾಠ ಮಾಡೋದಕ್ಕೂ ಕೂಡ ಮತ್ತು ಹೊರಗಡೆ ಪಾಠ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಉಂಟು ಮೇಡಮ್. ನಾವು ಚಟುವಟಿಕೆ ಆಧಾರಿತ ಮಕ್ಕಳಿಗೆ ಬೋಧನೆಯನ್ನು ಮಾಡಿದಾಗ ಮಕ್ಕಳು ಒಂದು ಥಿಂಕ್ ಮಾಡ್ಕೊಳ್ತಾರೆ, ಅಂದರೆ ಅವರ ಮೈಂಡ್ ಆಗಿ ಇರ್ತದೆ. ನಾವು ಯಾವಾಗ ಬೋಧನೆ ಮಾಡಬೇಕಾದ್ರೆ ಕೊಠಡಿ ಒಳಗಡೆ ಬೋಧನೆ ಮಾಡೋದಕ್ಕೂ ಹೊರಗಡೆಗೆ ಬೋಧನೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಇದನ್ನು ಕಂಡುಕೊಂಡು ನಮ್ಮಲ್ಲಿ ಈ ಅಮೃತ ಮಹೋತ್ಸವವನ್ನು ಪ್ರಾರಂಭ ಮಾಡಿದಾಗ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನು ಮಾಡಿ ಅಂತೇಳಂದರು. ಆಟೋಟ ಸ್ಪರ್ಧೆಯನ್ನು ಇದೇ ತಿಂಗಳಲ್ಲಿ ಮಾಡಿ ಮಕ್ಕಳಿಗೆ ಈ ದಿನ ಅದು ಏನು ಪ್ರಶಸ್ತಿ ಪತ್ರಗಳು ಮತ್ತು ಅವಾಗ ಸಿಕ್ಕಿರ್ತಕ್ಕಂಥ ಬಹುಮಾನ ವಿತರಣೆ ಮಾಡಿದ್ದೇವೆ. ಬಹಳ ಖುಷಿಯಾಗಿದೆ ಮಕ್ಕಳಿಗೆ. ಇದರೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದೆ. ನಾಡಿದ್ದು 13ನೇ ತಾರೀಕು ನಾವು ಅವರನ್ನು ವಿನಂತಿ ಮಾಡಿಕೊಂಡಾಗ ಒಂದೇ ದಿವಸ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನನಗೆ ನನ್ನೊಂದು ಆಸೆ, ನಮ್ಮ ಮುದ್ದು ಮಕ್ಕಳು ಆ ಒಂದು ದೊಡ್ಡ ಪೆಂಡಲ್ ಸಮೇತ ಮಾಡಿದ್ದಾರೆ. ಅದು ನನಗೆ ಬಹಳ ಖುಷಿ ಈ ಒಂದು ಶಾಲೆಗೆ ಬಂದದ್ದು. ಆ ಪೆಂಡಲಲ್ಲಿ ನಮ್ಮ ಮಕ್ಕಳು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡ್ತಿದ್ದಾರೆ, ಅಥವಾ ನಮ್ಮ ಜನಪ್ರತಿನಿಧಿಗಳನ್ನು ನಮ್ಮ ಶಿಕ್ಷಕರನ್ನು ವೇದಿಕೆ ಕರೀತಿದ್ದಾರೆ ಅಂತಕ್ಕಂಥದ್ದು ತುಂಬ ನನಗೆ ಹೆಮ್ಮೆ ಇದೆ.
ನನಗೆ ಒಂದು ಮಕ್ಕಳ ಬಗ್ಗೆ ಪ್ರೀತಿ ಅಂತಕ್ಕಂಥದ್ದು ಮಕ್ಕಳ ಖುಷಿಯಲ್ಲಿ ಇರಬೇಕು, ನನ್ನ ಒಂದು ಭಾವನೆ ಅದು ಮೇಡಮ್. ಮತ್ತು ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ತುಂಬ ಪ್ರಯತ್ನವನ್ನು ಪಡ್ತಿದ್ದೇವೆ. ಇದರ ಒಟ್ಟಿಗೆ ನಾನು ಇಲಾಖೆಗೊಂದು ನಾನು ವಿನಂತಿ ಮಾಡ್ತಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ರೆಗ್ಯುಲರ್ ಟೀಚರ್ ಕೇವಲ 4 ಮಂದಿ ಇದ್ದೇವೆ ಮೇಡಮ್. 110 ಮಕ್ಕಳು ನಮ್ಮಲ್ಲಿ 1 to 8 ಇದ್ದೇವೆ. ಅದರೊಟ್ಟಿಗೆ ಅವರು ಒಬ್ಬರೇ 2 ಜನ ಗೆಸ್ಟ್ ಟೀಚರ್ ಕೊಟ್ಟದ್ದನ್ನು ಅವರು ಇಲಾಖೆ ವಾಪಸ್ ತೆಗೆದುಕೊಳ್ತಾರೆ. ಶಿಕ್ಷಕರ ಕೊರತೆ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಶಾಲೆಯಲ್ಲಿ. ಮತ್ತು ನಮ್ಮಲ್ಲಿ 1 to LKG ಇಂದ 10th ವರೆಗಿದ್ದ ಕಾರಣ ನಮ್ಮಲ್ಲಿ ಕೊಠಡಿಗಳ ಭಾಳ ಸಮಸ್ಯೆ ಇದೆ. ಹಾಗಾಗಿ ನಮ್ಮ ಒಟ್ಟಿಗೆ ಟೋಟಲ್ಲು 147 ಮಕ್ಕಳಿದ್ದಾರೆ. LKG ಇಂದ UKGಗೆ 195 ಮಕ್ಕಳಿದ್ದಾರೆ ಮೇಡಮ್. LKG ಇಂದ 10th ವರೆಗೆ 195 ಮಕ್ಕಳು ನಮ್ಮ ಈ ಒಂದು ಬಳಂಜ ಶಾಲೆಯ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ನನಗೆ ಆ ಮಕ್ಕಳಿಗೆ ಬೋಧನೆ ಮಾಡಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಸ್ವಲ್ಪ ಕೊರತೆ ಇದೆ. ನನಗೆ ಮಕ್ಕಳಿಗೆ ಒಂದು ತರಗತಿಗಳು ಬೇಕಂದ್ರೆ ಮಕ್ಕಳು ಬೇಕು. LKG UKGಗೆ ಪರ್ಮಿಷನ್ ಆಗಲಿಲ್ಲ, ಇಲ್ಲ ಡಿಪಾರ್ಟ್ಮೆಂಟಿಂದ ಬೇಡಿಕೆಯನ್ನು ಕೊಟ್ಟಿದ್ದೇವೆ. ಅದು ಸ್ವಲ್ಪ ಬೇಡಿಕೆ ಅದು ಇಲಾಖೆಯಿಂದ ಬಂದ ಒಂದು ಆದೇಶ ನಮಗೆ ಬಂದರೆ ಆಗ ಆಟೋಮೆಟಿಕ್ಕು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ. ನನಗೊಂದು ನಮ್ಮ ಮಕ್ಕಳೊಟ್ಟಿಗೆ ನಾವು ಕೂಡ ಮಿಂಗಲ್ ಆಗ್ತಕ್ಕಂಥದ್ದು ಭಾಗ್ಯವನ್ನು ಪಡ್ಕೊಂಡು ಬಂದಿದೆ. ಇಲ್ಲೊಂದು ಪಂಚಲಿಂಗೇಶ್ವರ ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿನಲ್ಲಿ ಈ ಶಾಲೆ ಇದೆ ಮೇಡಮ್. ಹಾಗಾಗಿ ಆ ದೇವರ ಒಂದು ಆಶೀರ್ವಾದ ಎಲ್ಲ ನಮ್ಮ ಕಮಿಟಿಯ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ನಮ್ಮ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ. ಅವರೆಲ್ಲರ ಪ್ರೀತಿ ಅಭಿಮಾನದಿಂದ ಮತ್ತು ವಿದ್ಯಾಭಿಮಾನಿಗಳ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಒಂದು ನಮಗೆ ಒಂದು ಅಮೃತ ಮಹೋತ್ಸವನ ಆಚರಿಸಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲ ಕಮಿಟಿಯ ಅಧ್ಯಕ್ಷರುಗಳು, ಸರ್ವ ಸದಸ್ಯರುಗಳು ಮತ್ತು ಏನು ಉಪ ಸಮಿತಿ ಎಲ್ಲ ಅಧ್ಯಕ್ಷರುಗಳು ವಂದಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಮೇಡಮ್. ನಿಮಗೊಂದು ವಂದಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸಿದ್ದೇನೆ ಮೇಡಮ್. ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಸುರೇಶ್ ಶೆಟ್ಟಿ ಕುರೇಲ್ಯ ಸರ್, ಎಷ್ಟು ಉತ್ಸುಕರಾಗಿದ್ದರೆ ಈ ಒಂದು ಕಾರ್ಯಕ್ರಮಕ್ಕೆ 13-14ಕ್ಕೆ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳಂಜ, ಇಲ್ಲಿ ನನ್ನದು 7ನೇ ಕ್ಲಾಸಿನವರೆಗೆ ವಿದ್ಯಾಭ್ಯಾಸ ಇಲ್ಲಿ ಆದ್ದು. ನಮ್ಮ ತಂದೆ ಕೂಡ ಭಾಳ ಒಂದು 50 ವರ್ಷಕ್ಕೆ ಹಿಂದೆ ಈ ಶಾಲೆಗೆ ಬೇಕಾದಂಥ ಮರಗಳನ್ನು ನಮ್ಮ ಮನೆಯಿಂದ ನಮ್ಮ ಜಾಗದಿಂದ ಕಡಿದು ಈ ಶಾಲೆಗೆ ಕೊಟ್ಟದ್ದು. ಆ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾನು ಕೂಡ ಈ ಅಮೃತ ಮಹೋತ್ಸವದಲ್ಲಿ ಭಾಗಿಯಾಗಿ ಗೌರವಾಧ್ಯಕ್ಷನಾಗಿ ಸೇವೆ ಮಾಡಬೇಕು ಎಂಬ ದೃಷ್ಟಿಯಿಂದ ಬಹಳಷ್ಟು ಕೆಲಸಗಳನ್ನು ನಮ್ಮ ಮಿತ್ರರಾದಂಥ ಅರ್ಷದ್ ಹೆಗ್ಡೆಯವರು ಪ್ರಥಮವಾಗಿ ಒಂದು 15 ಲಕ್ಷದ ಒಂದು ಎಲ್ಲ ಶಾಲೆಗೆ ಬೇಕಾದಂಥ ಟೈಲ್ಸ್ ಎಲ್ಲ ಹಾಕಿಕೊಟ್ಟು ಒಳ್ಳೆಯ ರೀತಿಯ ಒಂದು ಶಾಲೆಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಎದುರಿನ ದ್ವಾರವನ್ನು ಕೂಡ ಅವರೇ ನಿರ್ಮಿಸಿಕೊಟ್ಟಿದ್ದಾರೆ. ಆ ನೇತೃತ್ವವನ್ನು ನಾವೆಲ್ಲ ವಹಿಸಿಕೊಂಡು ಅಚ್ಚುಕಟ್ಟಾಗಿ ಈ ಅಮೃತ ಮಹೋತ್ಸವವನ್ನು ನಡೆಸಿಕೊಡಬೇಕಂತ ನಾವು ತಯಾರಿ ಮಾಡಿದ್ದೇವೆ. ಹಾಗಾಗಿ ನಮ್ಮ ಊರಿನ ನಮ್ಮ ಎಲ್ಲರೂ ಸಪೋರ್ಟ್ ಮಾಡಿ ಅಮೃತ ಮಹೋತ್ಸವವನ್ನು ಯಶಸ್ವಿಯಾಗಿ ನಾವು ಮಾಡಿಕೊಡ್ತೇವೆ ಅಂತ ನಮ್ಮ ನಂಬಿಕೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಹರೀಶ್ ಸರ್, ಈಗ ತುಂಬ ದಿನಗಳಿಂದ ಸಿದ್ಧತೆ ಆಗ್ತಾ ಇರುವಂಥದ್ದು, ಅನೇಕ ವರ್ಷ ಕನಸು ಕೂಡ ಆಗಿತ್ತು, ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು, ಎಲ್ಲರೂ ಕೂಡ ನೋಡುವಂತೆ ಆಗಬೇಕು, ಬರುವಂತೆ ಮಾಡಬೇಕು ಅಂತ. ಇದಕ್ಕೆ ಇನ್ನು ಕೆಲವೇ ದಿನ ಬಾಕಿ ಇರುವಂಥ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಯಾವ ಥರ ಸಿದ್ಧತೆ ಆಗಿದೆ, ಇನ್ನು ಆ ಕಾರ್ಯಕ್ರಮ ನಡೆದು ಯಾವ ಥರ ಆಗ್ಬೋದು ಅನ್ನೋ ನಿರೀಕ್ಷೆ ನಿಮ್ಮಲ್ಲಿದೆ ಅಂತ? ಇದು 75 ವರ್ಷಗಳ ಇತಿಹಾಸ ಇರುವಂತಹ ಒಂದು ಶಾಲೆ. ನಮಗೆಲ್ಲ ಈ ಶಾಲೆಯಲ್ಲಿ ಕಲಿತು ಈ ದೇಗುಲದಲ್ಲಿ, ನಾವು ದೇಗುಲ ಅಂತ ಹೇಳ್ತೇವೆ ನಾವು, ಯಾಕಂದರೆ ಶಾಲೆ ಅಂದರೆ ದೇವಸ್ಥಾನ ಥರ. ಈ ಶಾಲೆಯಲ್ಲಿ ಕಲಿತು ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿದಂತಹ ಗುರುಗಳಿಗೆ ಫಸ್ಟಿಗೆ ಸಾಷ್ಟಾಂಗ ಪ್ರಣಾಮಗಳು. ಯಾಕಂದರೆ ಅವತ್ತು ನಮಗೆ ವಿದ್ಯೆ ಕಲಿಸದಿದ್ದರೆ ಈ ಒಂದು ಜವಾಬ್ದಾರಿ ಕೂಡ ನಮಗೆ ಸಿಗ್ತಾ ಇರಲಿಲ್ಲ. ಈಗ ಆ ಜವಾಬ್ದಾರಿ, ಯಾಕಂದರೆ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಒಂದು 50 ವರ್ಷದ ಇತಿಹಾಸ, ಇವತ್ತಿಗೆ ಶಾಲೆಗೆ 75 ವರ್ಷಗಳ ಇತಿಹಾಸ. ಈ 50 ವರ್ಷದ ಇತಿಹಾಸ ಹಳೆ ವಿದ್ಯಾರ್ಥಿ ಸಂಘದ್ದು ಸಿಕ್ಕಿದ್ದು ನನ್ನ ಭಾಗ್ಯ. ಅದು ಕೂಡ ಅಮೃತ ಮಹೋತ್ಸವದ 75ನೇ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನನ್ನನ್ನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಭಾಗ್ಯ ಸಿಕ್ಕಿದ್ದು ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ಶಾಲೆ ಎಲ್ಲಿಯೂ ಸಹ ನಾವು ಎಷ್ಟು ಕೆಲಸ ಮಾಡಿದರೂ ಅದು ಲೆಕ್ಕಕ್ಕೆ ಸಿಗಲ್ಲ. ಶಾಲೆ ಅನ್ನುವಂಥ ಒಂದು ಕ್ಷೇತ್ರದಲ್ಲಿ ನಾವು ಏನಾದರೂ ಸ್ವಲ್ಪ ಆದರೂ ನಮ್ಮಿಂದ ಕೆಲಸ ಮಾಡಿದರೆ ನಾವು ಶಾಲೆಯ ಒಂದು ಋಣ ತೀರಿಸಿದಾಗೆ. ಆ ಋಣವನ್ನು ತೀರಿಸುವ ಅವಕಾಶ ನಮಗೆ ಈಗಾಗಲೇ ಸಿಕ್ಕಿದೆ. ಈಗಾಗಲೇ ಸುಮಾರು ಮೊನ್ನೆ 10-12 ಲಕ್ಷ ರೂಪಾಯಿಯ ಒಂದು ಈ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ನಮ್ಮ ಆತ್ಮೀಯರಾಗಿರುವಂಥ ಶ್ರೀಯುತ ಅಶ್ವಥ್ ಹೆಗ್ಡೆಯವರು ನಮ್ಮ ಕೋರಿಕೆ, ಹಳೆ ವಿದ್ಯಾರ್ಥಿ ಸಂಘದ ಕೋರಿಕೆಯ ಮೇರೆಗೆ ಈ ಶಾಲೆಗೆ 10-15 ಲಕ್ಷ ರೂಪಾಯಿ ಖರ್ಚು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಂದರೆ ಅದು ನನ್ನ ಜೀವನದಲ್ಲಿ ಸಿಕ್ಕಿದಂಥ ಒಂದು ಅಶ್ವಥ್ ಹೆಗ್ಡೆ ಅನ್ನುವಂಥದ್ದು ನನ್ನ ಭಾಗ್ಯ. ಏನೇ ಇರಲಿ, ಎಂಥದೇ ಇರಲಿ, ಈ ಸಮಾಜಕ್ಕೆ ನಮ್ಮ ಬಳಂಜ ನಾಲ್ಕೂರಿಗೆ ಕೊಟ್ಟ ಒಂದು ಇತಿಹಾಸದಲ್ಲಿ ಒಂದು 50-60 ಲಕ್ಷಕ್ಕಿಂತ ಹೆಚ್ಚಿನ ಅನುದಾನವನ್ನು ನಮ್ಮ ಹಳೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಅಂದರೆ ಅದು ನಮಗೆ ಹೆಮ್ಮೆ.
ಹಾಗೆ ಶಾಲೆಗೆ ಕೂಡ ತುಂಬ ಈ ಪ್ರವೇಶ ದ್ವಾರನೇ ಒಂದು ಈಗ ಸರ್ಕಾರಿ ಶಾಲೆ ಎಲ್ಲಿಯೂ ಇಲ್ಲದಂತಹ ಒಂದು ಈ ದ್ವಾರವನ್ನು ಈಗ ನಮ್ಮ ಬಳಂಜ ಶಾಲೆ ಕಾಣ್ತಿದೆ. ಇಲ್ಲಿ ಕಲಿಯುತ್ತಿರುವಂಥ ಮಕ್ಕಳಿಗೆ ತನ್ನ ಅದೆಷ್ಟೋ ಮನೆಯಲ್ಲಿ ಒಂದು ಮಣ್ಣಿನ ನೆಲದಲ್ಲಿ ಬರೆಯುವಂಥ ಮಕ್ಕಳು ಈ ಶಾಲೆಗೆ ಬಂದು ಈಗ ಟೈಲ್ಸ್ ಎಂಬ ಒಂದು ನೆಲದಲ್ಲಿ ಕುಳಿತು ಚೆನ್ನಾಗಿ ಬರೆಯುವಂಥ ಒಂದು ಅವಕಾಶ ಮಾಡಿಕೊಟ್ಟವರು ನಮ್ಮ ಹಳೆ ವಿದ್ಯಾರ್ಥಿಯಾಗಿ ಅಶ್ವಥ್ ಹೆಗ್ಡೆ ಅವರು. ಹಾಗೆಯೇ ಉತ್ತಮ ರೀತಿಯಲ್ಲಿ ಒಂದು ಬೆಂಗಳೂರಿನ ಒಂದು ನುರಿತ ಕೆಲಸಗಾರರಿಂದ ಒಂದು ವೇದಿಕೆ ನಿರ್ಮಾಣ ಆಗ್ತಾಯಿದೆ. ಸುಮಾರು 1-1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ವೇದಿಕೆ ಒಂದು ನಿರ್ಮಾಣ ಮಾಡ್ತಾಯಿದ್ದಾರೆ. ಅಷ್ಟೇ ಉತ್ತಮವಾದ ದ್ವಾರ, ಅಷ್ಟೇ ಉತ್ತಮವಾದಂಥ ವೇದಿಕೆ, ಹಾಗೆ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ನಾವು ಎಲ್ಲಿಯೂ ಕಂಡರಿಯದ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇದೆ. ನಾಟಕ ಇರ್ಬೋದು, ಬೇರೆ ಬೇರೆ ಅದು ವಿಶೇಷವತ್ತ ಬಳಂಜದಲ್ಲಿ ನಡೆಸುವಂಥ ಕಾರ್ಯಕ್ರಮ ವಿಶೇಷವಾಗಿ ಉಂಟು ಈ ಸಲ. ಅದು ನಮಗೆ ತುಂಬ ಹೆಮ್ಮೆ ಆಗ್ತಿದೆ. ಹಾಗೆ ನನ್ನ ಈ ಒಂದು ಸಂದರ್ಭದಲ್ಲಿ ಕೂಡ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ಹೇಳ್ತದೆ. ಯಾಕಂದರೆ ಇಲ್ಲಿ ಕಲಿಯುವಂಥ ಮಕ್ಕಳು ಕೂಡ ಅಷ್ಟೇ, ಪ್ರತಿಯೊಬ್ಬರು ಒಂದು ಬಡತನ ಮನೆಯಿಂದ ಬಂದು ಇಲ್ಲಿ ಕಲಿಯುವಂಥ ಮಕ್ಕಳು. ಎಷ್ಟೆಷ್ಟೋ ಮಕ್ಕಳು ಬೇರೆ ಬೇರೆ ಪ್ರೈವೇಟ್ ಸ್ಕೂಲಲ್ಲಿ ಕಲಿತು ಒಳ್ಳೊಳ್ಳೆ ಸಾಧನೆ ಮಾಡಿದವರಿದ್ದಾರೆ. ಆದರೂ ಕೂಡ ಇಲ್ಲಿ ಬಳಂಜ ಎಂಬ ಸ್ಕೂಲಲ್ಲಿ ಸುಮಾರು ಇಲ್ಲಿ ಟಾಪರಾಗಿ 609 ಮಾರ್ಕ್ ಇಲ್ಲಿ ಕೂಡ ಒಂದು ಪಡ್ಕೊಂಡಂಥ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ರೆಡಿ ಮಾಡಿದಂತಹ ಟೀಚರ್ಸ್ನವರಿದ್ದಾರೆ. ಅಷ್ಟೇ ಉತ್ತಮವಾದ ಒಂದು ಟೀಚರ್ಸ್ಗಳು ಇಲ್ಲಿರುವಂಥ ಮಕ್ಕಳು ಎಲ್ಲ ನೋಡುವಾಗ ಒಂದು ಖುಷಿ ಆಗ್ತದೆ. ಅಷ್ಟೇ ಉತ್ತಮವಾಗಿ ಈಗ LKG UKG ಪ್ರಾರಂಭವಾಗಿದೆ. ಅದರಲ್ಲಿಯೂ ಕೂಡ ಒಂದು 30 + 30 60 ಮಕ್ಕಳವರೆಗೆ ಅಲ್ಲಿದ್ದಾರೆ. ಅಲ್ಲಿ ಒಂದು ಮಕ್ಕಳ ಟೀಚಿಂಗ್ ಮಾಡುವಂಥ ಟೀಚರ್ಸ್ ಯಾವ ರೀತಿ ಟೀಚಿಂಗ್ ಮಾಡ್ತಾರೆ, ಆ ಮಕ್ಕಳು ಹೇಗೆ ಹುಷಾರಿದ್ದಾರೆ ಅನ್ನುವಂಥದ್ದನ್ನು ಮೀಡಿಯಾ ಅವರ ಬಳಿಗೆ ಹೋದಾಗ ಖಂಡಿತ ಅದರ ಒಂದು ರಿಸಲ್ಟ್ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ತಾಲೂಕಿನ ನೆಚ್ಚಿನ ಒಂದು ನ್ಯೂಸ್ ಸುದ್ದಿ ನ್ಯೂಸ್, ಅದು ಎಲ್ರಿಗೂ ಪರಿಚಿತರಾಗಿರುವಂಥ ಹಲವಾರು ಸಬ್ಸ್ಕ್ರೈಬ್ಗಳನ್ನು ಹೊಂದಿರುವಂತಹ ಒಂದು ಸುದ್ದಿ ಮೀಡಿಯಾ, ಇದು ಉತ್ತಮ ಒಂದು ಕಾರ್ಯಾಚರಣೆಯನ್ನು ಕೂಡ ಇಡೀ ತಾಲೂಕು ರಾಜ್ಯಾದ್ಯಂತ ಮಾಡ್ತಾಯಿದೆ. ಅವರು ಕೂಡ ಈ ನಮ್ಮ ಬಳಂಜದ ಸ್ಕೂಲ್ಗೆ ಬಂದು ಇಲ್ಲಿಯ ಒಂದು ತೆಂಗಿನ ತೋಟದ ವಾತಾವರಣ, ಶಾಲೆಯ ವಾತಾವರಣ ಎಲ್ಲ ಒಂದು ಮೀಡಿಯಾವನ್ನು ಮಾಡಿರುವಂತಹ ನಮ್ಮ ಬಳಂಜದನೇ ಆಗಿರುವಂತಹ ಆದಿತ್ಯ ಶೆಟ್ಟಿಯವರು ಕೂಡ ನಮ್ಮ ಪತ್ರಿಕೆಯವರಾಗಿದ್ದಾರೆ. ಮೇಡಮ್ ಶ್ರೇಯಾ ಮೇಡಮ್ ಕೂಡ ನಾವು ಹಲವಾರು ಸಲ ನಿಮ್ಮ ಮೀಡಿಯಾವನ್ನು ನೋಡಿದ್ದೇವೆ. ಆದರೂ ಕೂಡ ಈ ನಮ್ಮ ಶಾಲೆಗೆ ಬಂದು ಇವತ್ತು ಒಳ್ಳೆಯ ಚಿತ್ರೀಕರಣವನ್ನು ಮಾಡಿದ್ದೀರಿ. ನಮಗೆಲ್ಲರಿಗೂ ನಿಮ್ಮ ಮಾಧ್ಯಮಕ್ಕೂ ಕೂಡ ನಾವು ಧನ್ಯವಾದವನ್ನು ಸಲ್ಲಿಸುತ್ತಾ, ನಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮೀಡಿಯಾದಿಂದ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು, ಹಾಗೆಯೇ ನಮ್ಮ ಅಮೃತ ಮಹೋತ್ಸವ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಹೆಚ್ಚಿನ ಪ್ರಚಾರವನ್ನು ನೀಟ್ಟಿಸುವಲ್ಲಿ ಮೀಡಿಯಾಗಳು ನಮ್ಮೊಂದಿಗೆ ಸಹಕರಿಸುತ್ತಿರುವುದು ನಮಗೆ ತುಂಬ ಧನ್ಯವಾದಗಳು ಮೇಡಮ್. ಶಾಲೆಯ ಮುಖ್ಯಮಂತ್ರಿ ಜೋವಿಟಾ, ಈಗ ಕ್ಲಾಸ್ ಅಂತಿಲ್ಲ, ಎಲ್ಲ ಕಡೆ ಪ್ರಿಪರೇಷನ್, ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಆಗ್ತಾ ಇದೆ. ಎಷ್ಟು ಖುಷಿ ಇದೆ ನಾಡಿನ ಕಾರ್ಯಕ್ರಮಕ್ಕೆ. ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ, ಯಾವಾಗ ಬರ್ತದೆ ಶನಿವಾರ ಆದಿತ್ಯವಾರ ಅಂತ. ತುಂಬ ಖುಷಿ ಆಗ್ತದೆ. ತುಂಬ ಅಭಿವೃದ್ಧಿ ಹೊಂದಿದೆ ನಮ್ಮ ಶಾಲೆ. ಹೊಸ ದ್ವಾರ ಆಗ್ತಾ ಉಂಟು, ಹೊಸ ಟೈಲ್ಸ್ ಹಾಕಿದ್ದಾರೆ, ತುಂಬ ಚೆಂದ ಮಾಡಿದ್ದಾರೆ ಎಲ್ಲರೂ. ಅದಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮುಖ್ಯಮಂತ್ರಿಯಾಗಿ ನನಗೆ ತುಂಬ ಖುಷಿ ಆಗ್ತಾ ಉಂಟು, ನಮ್ಮ ಶಾಲೆ ಇಷ್ಟು ಅಭಿವೃದ್ಧಿ ಹೊಂದಿದೆ ಅಂತ. ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆಂದ ಆಗ್ತದೆ ಅಂತ. ಆದರೂ ಕೂಡ ನಮ್ಮ ಇಚ್ಛೆಗಿಂತ ಜಾಸ್ತಿ ಆಗಿದೆ ಅಭಿವೃದ್ಧಿ. ತುಂಬ ಖುಷಿ ಆಗ್ತಾ ಉಂಟು ನಮ್ಮದು. ಏನೆಲ್ಲ ಪ್ರೋಗ್ರಾಮ್ ಇದೆ ನಿಮ್ಮದು ನಾಡಿದ್ದು? ನಮ್ಮದು ಡ್ಯಾನ್ಸ್ ಎಲ್ಲ ಉಂಟು, ಯಕ್ಷಗಾನ ಮತ್ತು ಇದು ನಾಟಕದವರೆಲ್ಲ ಬರ್ತಾರೆ. ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ತುಂಬ ಉಂಟು. ಫುಲ್ ಎಕ್ಸೈಟ್. ಹೌದು, ತುಂಬ ಖುಷಿ ಆಗ್ತಾ ಉಂಟು. ಹೈಸ್ಕೂಲ್ನ ಹೆಚ್ಚಾಗಿರುವಂಥ ಸುಲೋಚನಾ ಮೇಡಮ್ ಇದ್ದಾರೆ. ಮೇಡಮ್, ಇದೀಗ ಎಲ್ಲ ಕಡೆ ರೆಡಿ ಆಗ್ತಾ ಇದೆ, ನಿಮ್ಮ ಸ್ಟೂಡೆಂಟ್ಸ್ ಕೂಡ ಹಾಗೇನೆಲ್ಲ ಕಲ್ಚರಲ್ ಪ್ರೋಗ್ರಾಮ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ನೀವು ಕೂಡ ಅದರಲ್ಲೆಲ್ಲ ಇನ್ವಾಲ್ವ್ ಆಗಿರುವಂಥದ್ದು. ಸೊ ಎಷ್ಟು ಖುಷಿ ಆಗ್ತಾ ಇದೆ ಇದು ಇಷ್ಟೆಲ್ಲ ಅಭಿವೃದ್ಧಿ ಆಗಿರೋದು ನೋಡಿ? ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದರೆ ಸರ್ಕಾರಿ ಶಾಲೆಗಳು ಇವತ್ತು ಎಷ್ಟೋ ಮುಚ್ಚಿ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲಿ ಊರಿನವರೆಲ್ಲ ಸೇರಿಕೊಂಡು ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ ನಮಗೆ. ಈಗ ಅಮೃತ ಮಹೋತ್ಸವ ಸಮಿತಿ ಅಂತೇಳಿ ಮಾಡಿಕೊಂಡು ಅದರ ವತಿಯಿಂದ ಇನ್ನಷ್ಟು ಕೆಲಸಗಳು ಆಗ್ತಾ ಇದೆ. ಈಗಾಗಲೇ ಈ ಶಾಲೆಗೆ ಸುಮಾರು ಇಲ್ಲಿ ಹಳೆ ವಿದ್ಯಾರ್ಥಿ ಅಶ್ವಥ್ ಹೆಗ್ಡೆ ಅಂತ ಅನ್ನೋರು ಇಲ್ಲಿ ಎಲ್ಲ ಇದಕ್ಕೆ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ಈಗ ಮುಂಚೆಯಿನ ಕ್ಲಾಸ್ ರೂಮ್ಗೆ ಈಗ ಬಂದಾಗ ತುಂಬ ಖುಷಿ ಆಗುತ್ತಲ್ಲ? ಹೌದು ಹೌದು. ಯಾಕಂತ ಹೇಳಿದರೆ ಇಲ್ಲಿ ಇನ್ನೊಂದು ನಮ್ಮದೊಂದು ಬೇಡಿಕೆ ಅಂತ ಹೇಳಿದರೆ ಹೈಸ್ಕೂಲಿಗೆ ಇಲ್ಲಿ ಸ್ವಂತ ಕಟ್ಟಡ ಇಲ್ಲ. ಈಗ ಮತ್ತು ಇನ್ನೊಂದು ಅಮೃತ ಮಹೋತ್ಸವದ ನೆನಪಿನಲ್ಲಿ ಈ ವರ್ಷ ಒಂದು ಕಂಪ್ಯೂಟರ್ ಲ್ಯಾಬ್ ಈಗ ಸ್ಯಾಂಕ್ಷನ್ ಆಗಿದೆ ಅಂತ ಆಗಿದೆ, ಅದಿನ್ನು ಆಗಬೇಕಷ್ಟೇ. ಇಲ್ಲಿನ ಸ್ಟೂಡೆಂಟ್ಸ್ ಇದ್ದಾರೆ, ಎಷ್ಟು ಖುಷಿ ಆಗ್ತಿದೆ ನಾಡಿನ ಪ್ರೋಗ್ರಾಮ್ಗೋಸ್ಕರ? ಎಷ್ಟು ತಯಾರಿ ಆಗಿದೆ? ತುಂಬ ಖುಷಿ ಆಗ್ತಿದೆ, ಎಕ್ಸೈಟ್ ಕೂಡ ಆಗಿದ್ದೇವೆ. ಹೇಗೆಲ್ಲ ಪ್ರೋಗ್ರಾಮ್ ಎಲ್ಲ ನಡೀತದೆ, ತುಂಬ ಅಭಿವೃದ್ಧಿ ಆಗಿದೆ. ನನ್ನ ಶಾಲೆ ನನ್ನ ಹೆಮ್ಮೆ.
ಎಷ್ಟನೇ ಕ್ಲಾಸು? 7th. ಸೊ ಪ್ರೈಮರಿಯಿಂದ ಇಲ್ಲೇ ಓದ್ತಿರುವಂಥದ್ದು. ಓಕೆ, ಪ್ರಾರಂಭದಲ್ಲಿ ಬಂದಾಗ ಹೇಗಿತ್ತು ಈ ಸ್ಕೂಲ್, ಈಗ ಹೇಗಾಗಿದೆ? ತುಂಬ ಡಿಫ್ರೆಂಟ್. ಹೌದು. ಪೇಂಟಿಂಗ್ ಎಲ್ಲ ಇರಲಿಲ್ಲ, ಟೈಲ್ಸ್ ಇರಲಿಲ್ಲ, ತುಂಬ ಚೆಂದಾಗಿದೆ ಈಗ ಸ್ಕೂಲ್. ಈಗ ಒಂದು ಕ್ಲಾಸ್ಗೆ ಬರೋಕ್ಕೆ ತುಂಬ ಖುಷಿ ಆಗುತ್ತೆ. ನೋಡಿದಳ ವೀಕ್ಷಕರೇ, ಬಳಂಜ ಈ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಪ್ರೌಢಶಾಲೆ ಯಾವ ಥರ ರೆಡಿಯಾಗಿದೆ ಅಂತ. ಇದು ಮಾತ್ರ ಅಲ್ಲ, ಇದು ಜಸ್ಟ್ ಒಂದು 5% ಮಾತ್ರ. ನೀವು ಕಂಪ್ಲೀಟಾಗಿ ಯಾವ ಥರ ಡೆಕೋರೇಷನ್ ಇರುತ್ತೆ, ಯಾವ ಥರ ಕಾರ್ಯಕ್ರಮ ಇರುತ್ತೆ ನೋಡಬೇಕಾ? ಮಿಸ್ ಮಾಡದೆ ಡಿಸೆಂಬರ್ 13-14 ನೀವೆಲ್ಲರೂ ಕೂಡ ಬರಲೇಬೇಕು. ಕ್ಯಾಮ್ರಾ ಪರ್ಸನ್ ಆದಿತ್ಯ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬಳಂಜ, ಬೆಳ್ತಂಗಡಿ.